ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ. ಸತ್ತಂತಿಹರನು ಬಳಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಸತ್ತಂತಿಹರನು ಬಳಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಡುವ ತಿರದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ. ಶೈಸ್ಯ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಶೈಸ್ಯ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವದಲ್ಲಿ ಸರ್ವೋದಯವಾಗಲಿ ಸರ್ವದಲ್ಲಿ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ.
ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಫಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ. ಫಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ. ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ
ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ ಎಳೆದೇವು ಒಲವ ಹಿಡಿ ನೆನಪ. ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಹರಿವ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಗುಳದ ನವಮಣಿಯೇ ಗಗನದ ಚಂದ್ರದ ಹೊನ್ನಿನ ಗಣಿಯೇ. ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ. ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ರತ್ನೋತ್ಸವದ ಸರ್ವಾಧ್ಯಕ್ಷರು ನನ್ನ ಆತ್ಮೀಯರು ಹಿರಿಯ ಸಾಹಿತಿಗಳು ಆದಂಥ ನಾಡಿ ಸೋಜಾರವರೇ, ವೇದಿಕೆಯಲ್ಲಿದೆ ಗಣ್ಯರೇ, ಆತ್ಮೀಯ ಬಂಧುಗಳೇ, ಬಹಳ ಸಂತೋಷ ಆಗ್ತಾ ಇದೆ. ಯಾಕೆ ಅಂತ ಹೇಳಿದರೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಇರ್ಬೋದು, ಆದರೆ ನಮ್ಮ ರವೀಂದ್ರ ಶೆಟ್ಟರವರು ಕನ್ನಡದ ಕಲರವ, ಕರ್ನಾಟಕದ ಸಂಸ್ಕೃತಿಯನ್ನು ಬಿಂಬಿಸುವಂಥ ಮೆರವಣಿಗೆಯನ್ನು ಮಾಡಿಬಿಟ್ಟು ಪ್ರೋತ್ಸಾಹ ನೀಡುವಂಥ ಕೆಲಸ ಮಾಡ್ತಾರೆ. ತುಳುವ ಕನ್ನಡಿಗರವರು, ಯಾಕಂದರೆ ಕೃಷ್ಣನ ರೀತಿಯಲ್ಲಿ ತುಳು ರಾಜ್ಯದಲ್ಲಿ ಹುಟ್ಟಿದವರು, ಆದರೆ ಕನ್ನಡದ ರಾಜ್ಯಭಾರದಲ್ಲಿ ಬೆಳೆದವರು. ಆದರೆ ಕನ್ನಡದ ವಿಶೇಷ ಅಭಿಮಾನದಿಂದ ವರ್ಷವೂ ರತ್ನೋತ್ಸವವನ್ನು ಮಾಡ್ತಾ ಕನ್ನಡದ ಬೆಳವಣಿಗೆಗೆ ಪ್ರೋತ್ಸಾಹಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಗೊತ್ತಿದೆ, ಈಗ ಇವತ್ತು ನಮಗೆ ಹೀಗೆ ಪ್ರತ್ಯೇಕವಾಗಿ ಕನ್ನಡ ಕೆಲಸ ಮಾಡುವವರಿಗೆ ನಾವು ಪ್ರೋತ್ಸಾಹ ನೀಡಬೇಕು. ಸರ್ಕಾರದ ಪ್ರೋತ್ಸಾಹ ಕನ್ನಡದ ಬೆಳವಣಿಗೆ ಇಲ್ಲ ಅಂತ ಹೇಳಿಕೊಂಡು ರಾಜಾರೋಷವಾಗಿ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಮ್ಮ ಅಧಿಕಾರಿಗಳು ಇದ್ದಾರೆ, ವರ್ಷಕ್ಕೆ 3,000-4,000 ಕನ್ನಡ ಶಾಲೆಗಳು ಮುಚ್ಚುತ್ತಾ ಇದೆ. ನಿಮ್ಗೆ ಗೊತ್ತಿದೆ ಎಲ್ಲರಿಗೆ. ಇನ್ನೊಂದು 4-5 ವರ್ಷದಲ್ಲಿ ಕನ್ನಡ ಶಾಲೆಗಳು ಇಲ್ಲ, ಎಲ್ಲ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಾಗಿ ಪರಿವರ್ತನೆಗೊಳ್ಳುತ್ತದೆ. ಸರ್ಕಾರಕ್ಕೆ ಯಾಕೆ ಇಚ್ಛಾಶಕ್ತಿ ಇಲ್ಲ ಅಂತ ಹೇಳಿದರೆ, ಯಾರೇ ಆಗಲಿ ನೀವು ನಿಮ್ಮ ಮಕ್ಕಳನ್ನು ಕ್ಲಾಸಿಗೆ ಒಂದು ಅಧ್ಯಾಪಕರಿಲ್ಲದ ಶಾಲೆಗೆ ಕಳಿಸಿದರೆ ಆ ಮಕ್ಕಳ ಭವಿಷ್ಯ ಏನಾಗ್ಬೋದು? 7 ಕ್ಲಾಸಿಗೆ ಒಂದು ಅಧ್ಯಾಪಕರು, ಅವರು ಅಡುಗೆ ಮಾಡುವುದಾ, ರಜೆ ಹಾಕುವುದಾ, ಕಚೇರಿ ಕೆಲಸ ಮಾಡುವುದಾ, ವಿದ್ಯೆ ಹೇಳುವುದಾ? ಈ ಕಲಿಸುವ ಹೊತ್ತಿಗೆ ಕ್ಲಾಸಿಗೆ ಅಧ್ಯಾಪಕರಿಲ್ಲದಿದ್ದರೆ ಆ ಮಕ್ಕಳ ಪರಿಸ್ಥಿತಿ ಏನು? ಇವತ್ತು ನವೆಂಬರ್ನಲ್ಲಿ ಮಾತ್ರ ನಾವು ಕನ್ನಡದ ಬಗ್ಗೆ ಮಾತನಾಡ್ತೀವಿ, ಆಮೇಲೆ ಮಾತಾಡಲ್ಲ. ವರ್ಷ ಪೂರ್ತಿ ಕನ್ನಡದ ಬಗ್ಗೆ ನಾವು ಮಾತನಾಡಬೇಕಾಗ್ತದೆ. ಇವತ್ತು ಕನ್ನಡದ ನಾಡು ನುಡಿ ರಕ್ಷಣೆ ಮಾಡುವ ಜವಾಬ್ದಾರಿ ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಇರಬೇಕಾಗ್ತದೆ. ಜೊತೆಗೆ ನಮಗೆ ಏನು ಕನ್ನಡದಿಂದ ಏನು ಆಗ್ತಾಯಿದೆ ಅನ್ನೋದು ಇಂಪಾರ್ಟೆಂಟ್, ಕನ್ನಡಕ್ಕೆ ನಾವೇನು ಕೊಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟು. ಕುವೆಂಪು ಅವರು ಹೇಳ್ದಂಗೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷ ಆಗ್ತದೆ. ಇವತ್ತು ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಕನ್ನಡಿಗರು ಇವತ್ತು ಮುಂದೆ ಬಂದಿದ್ದಾರೆ. ಪ್ರಪ್ರಥಮವಾಗಿ ನಮ್ಮ ಈ ಪರಿಸರದಲ್ಲಿ ಶ್ರೀಯುತ ರವೀಂದ್ರ ಶೆಟ್ಟಿಯವರು ಕಲೆಗೆ, ಸಂಸ್ಕೃತಿಗೆ, ನಮ್ಮ ನಾಡ ವೈಭವಕ್ಕೆ, ನಮ್ಮ ಭಾಷೆಗೆ ಬಹಳಷ್ಟು ಒತ್ತು ನೀಡುತ್ತಾರೆ, ಬಹಳಷ್ಟು ಮಹತ್ವವನ್ನು ನೀಡುತ್ತಾರೆ. ಇದು ಖಂಡಿತವಾಗಿಯೂ ಬಹಳಷ್ಟು ಸಂತೋಷದ ಸುದ್ದಿ, ಬಹಳಷ್ಟು ಹೆಮ್ಮೆಯ ವಿಷಯ. ನಿಮ್ಮೆಲ್ಲರ ಪರವಾಗಿ ಶ್ರೀಯುತ ರವೀಂದ್ರ ಶೆಟ್ಟಿ ಅವರಿಗೆ ನಾನು ಶುಭ ಕೋರುತ್ತೇನೆ. ದೇವರ ಆಶೀರ್ವಾದವನ್ನು ಬೇಡ್ತೇನೆ. ಅವ್ರಿಗೆ ಗಟ್ಟಿಯಾಗಿ 2 ಚಪ್ಪಾಳೆ ನೀಡಬೇಕಂತ ವಿದ್ಯಾರ್ಥಿಗಳಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ನಮ್ಮ ಈ ದೇರಳಗಟ್ಟೆಯ ಪರಿಸರದಲ್ಲಿರುವ ಈ ಶಾಲೆ ಖಂಡಿತವಾಗಿಯೂ ಎಲ್ಲ ಸಮುದಾಯದ ಮಕ್ಕಳಿಗೆ ಒಂದು ಪ್ರೇರಣೆ ನೀಡುವ ಶಾಲೆ. ನನಗಂತೂ ಬಹಳಷ್ಟು ಸಂತೋಷ. ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಮಕ್ಕಳು
ಈ ಸಂಸ್ಥೆಯಲ್ಲಿ ಒಟ್ಟಾಗಿ ಸೇರಿ ಏಕತೆಯಿಂದ ಜೀವಿಸ್ತಾರೆ. ಈ ಶಾಲೆ ಹಿರಿಮೆಗೆ ಕಾರಣರಾಗಿದ್ದಾರೆ. ಇಲ್ಲಿ ಮಾತ್ರವಲ್ಲ, ಇಲ್ಲಿ ಕಲಿತ ಮಕ್ಕಳು ನಮ್ಮ ಶಾಲೆಗೆ, ಈ ತೊಕ್ಕೊಟ್ಟಿಗೆ ಪೆರ್ಮಣೂರಿಗೆ ಬರುವಾಗ, ನಮ್ಮ ನಗರದಲ್ಲಿರುವ ಬೇರೆ ಬೇರೆ ಶಾಲೆಗಳಿಗೆ ಹೋಗುವಾಗ ಅವರ ಶಿಸ್ತು, ಅವರ ನಡತೆಯನ್ನು ನೋಡುವಾಗ ಬಹಳಷ್ಟು ಸಂತೋಷವಾಗ್ತದೆ. ಇಂಥ ಒಂದು ಉತ್ತಮವಾದ ಅಡಿಪಾಯವನ್ನು ಹಾಕುವ ಈ ಶಾಲೆಯ ಆಡಳಿತ ಮಂಡಳಿಗೆ, ಅದೇ ರೀತಿ ಅಧ್ಯಾಪಕ ವೃಂದದವರಿಗೆ ನಾನು ಶುಭವನ್ನು ಕೋರುತ್ತೇನೆ. ಅವರಿಗೆ ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳುತ್ತೇನೆ. ಹೊರದೇಶದ ಗಡಿಯಲ್ಲ, ಒಂದರ್ಥದ ಗಡಿಯ ಈ ಭೂಭಾಗ ಸಾಹಿತ್ಯ, ಕಲೆ, ಸಂಸ್ಕೃತಿ, ಕೃಷಿ ಜೀವನ ಧರ್ಮ ಎಲ್ಲದರಲ್ಲೂ ಬಹಳ ಮೇಲ್ಪಂಕ್ತಿಯಿಂದ ಇದ್ದಂಥ ಊರಿದು. ಕಂಬಳವೂ ಇತ್ತು, ಇಲ್ಲಿ ಭೂತಾರಾಧನೆಯೂ ಇತ್ತು, ದೇವತಾರಾಧನೆಗಳು ಇತ್ತು, ಸರ್ವಧರ್ಮ ಸಮನ್ವಯದ ಶ್ರದ್ಧಾ ಕೇಂದ್ರಗಳು ಇತ್ತು. ಇಲ್ಲಿ ಇಲ್ಲ ನಾಡನುಡಿಯ ಸೇವೆಯ ಅನೇಕ ಸಾತ್ವಿಕ ಸಾಧನಾ ವ್ಯವಸ್ಥೆಗಳು ಇಲ್ಲಿಯ ಪಕ್ಕದಲ್ಲಿ ಕ್ಯಾಂಪಣ್ಣ ಭಂಡಾರಿ ತೈಲ ಅಂತ ಹೇಳುವಂಥದ್ದು ಜಗತ್ಪ್ರಸಿದ್ಧ. ಅದು ಜಗತ್ಪ್ರಸಿದ್ಧ. ಕಡಂಜೆ ಏನುಂಟು ಏನಿಲ್ಲ. ಪುಷ್ಕರ್ ಕುಮಾರ್ರೆ, ನಾವು ನೀವು ಒಂದೇ ಬದಿಯವರು. ನಮ್ಮ ಬದಿಯಲ್ಲೂ ಬಡಗುತಿಟ್ಟಿನ ಚಂಡಿಯನಾದ ಕೇಳ್ತಾ ಇದ್ರೆ ಸಂಜೆ ಹೊತ್ತಿಗೆ, ಈ ಕಡೆ ತೆಂಕುತಿಟ್ಟಿನ ಚಂಡಿಯನಾದ ಮನೆಯಲ್ಲಿ ಕೇಳ್ತಾ ಇತ್ತು. ಮನೆಯಲ್ಲಿ ಮೃದಂಗದ ವಾದನೊಂದಿಗೆ, ಅಲ್ವಾ ಶೆಟ್ರೆ? ಭ್ರಮ ನಿರಸನಗಳು ಕೆಲವೊಮ್ಮೆ ಬರ್ತದೆ ನಮಗೆ, ಅಥವಾ ಯಾವುದೋ ಒಂದು ಭ್ರಮೆಗೆ ನಾವು ಒಳಗಾಗುವಂಥದ್ದು ಉಂಟು. ಎಲ್ಲವೂ ಹೋಯಿತು ಅಂತ, ಎಲ್ಲವೂ ಸತ್ತು ಹೋಯಿತು ಅಂತ. ನಮ್ಮ ನಡುವೆಯೇ ಇಂದಿಗೂ ಇಡೀ ಸಾಧನಾ ಕ್ಷೇತ್ರದ ಉತ್ತುಂಗದ ಅನೇಕ ವ್ಯಕ್ತಿಗಳನ್ನು ನಾವು ಕಾಣಬಹುದು. ಅಂಥ ಓರ್ವ ವಿಶಿಷ್ಟ ವ್ಯಕ್ತಿ ನಮ್ಮ ನಡುವೆ ಇರುವಂಥ ನಾಡಿ ಸೋಜ ಅವರು. ಬಂಧುಗಳೇ, ಅತ್ಯಧಿಕ ಸಂಖ್ಯೆಯಲ್ಲಿರುವ ಪ್ರೀತಿಯ ಮಕ್ಕಳೇ ಹಾಗೂ ಹಿರಿಯರು, ಈ ಶಾಲೆಯ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಒಂದು ಸಮಾರಂಭಕ್ಕೆ ನೀವು ಬರಬೇಕು ಅಂತ ಹೇಳಿದಾಗ ನನಗೆ ಕೊಂಚ ಗಾಬರಿ ಆಯಿತು. ನಾನು ಇಂಗ್ಲೀಷಲ್ಲಿ ಮಾತಾಡಬೇಕೇನೋ ಅಂತ ಹೇಳಿ ಸ್ವಲ್ಪ ಹೆದರ್ಕೊಂಡೆ. ಕನ್ನಡದಷ್ಟು ಸುಲಭವಾಗಿ ನನಗೆ ಇಂಗ್ಲೀಷ್ ಬರೋದಿಲ್ಲ. ಆದರೂ ರವೀಂದ್ರ ಶೆಟ್ಟಿಯವರು ನೀವು ಕನ್ನಡದಲ್ಲಿಯೇ ಮಾತಾಡಿ, ನಮ್ಮ ಮಕ್ಕಳಿಗೆಲ್ಲ ಕನ್ನಡ ಬರುತ್ತೆ ಹಾಗೆ ಹೇಳಿದರು. ಇಲ್ಲಿ ಬಂದ ನಂತರ ಬೆಳಿಗ್ಗೆಯ ಮೆರವಣಿಗೆಯನ್ನು ನೋಡಿದ ನಂತರ ನನಗೆ ಬಹಳ ಸಂತೋಷ ಆಯಿತು. ನಮ್ಮಲ್ಲಿ ಏನು ಜನಪದ ಸಂಸ್ಕೃತಿ ಅಂತ ನಾವು ಉಳಿಸ್ಕೊಂಡು ಬಂದಿದ್ದೇವೆ, ಅದೆಲ್ಲವನ್ನೂ ಕೂಡ ಇಲ್ಲಿಯ ಮಕ್ಕಳು ಪ್ರದರ್ಶನ ಮಾಡಿದರು. ತನ್ನನ್ನ ತಾನನ ತನ್ನನ್ನ ತಾನನ ತನ್ನನ್ನ ತಾನನ ರಾಯಣ ತಂದೇನ ನಾರಾಯಣ ತಂದೇವ ತನ್ನನ್ನ ತಾನನ ತನ್ನನ್ನ ತಾನನ ತನ್ನನ್ನ ತಾನನ ತನ್ನನ್ನ ತಾನನ ತನ್ನನ್ನ ತಾನನ ರಾಯಣ ತಂದೇನ ನಾರಾಯಣ ತಂದೇವ. ಮೊಗಂಡದ ಮದೇಶ್ವರು ಮುಂಡಲ ಪೂಜೆಗೆ ಬರುವಾಗ ಹನುಕಾಯಿ ಸಾಮ್ರಾಣ್ಯ ಗಮನವು ಮಂಜು ಕವಿದಾವೆ. ಬೆಟ್ಟದ ಮದೇವ ಬರುವಾಗ ದುಂಡು
ಶೋಭಾಲೆ ಶೋಭಲೆ ಬಿನ ಬಿನ ಶೋಭಾಲೆ ಶೋಭಲೆ ಬಿನ ಬಿನ ಶೋಭಾಲೆ ಶೋಭಲೆ ಬಿನ ಬಿನ ಶೋಭಾಲೆ ಶೋಭಲೆ ಬಿನ ಬಿನ ಶೋಭಾಲೆ ತಾನಿ ತಂದಾನೋ ತಾನಿ ತಂದಾನೋ ತಂದಾನೋ ಹೈ ತಾನಿ ತಂದಾನೋ ತಾನಿ ತಂದಾನೋ ತಂದಾನೋ ಆಲಕ್ಕಿಯೊಕ್ಕಲು ರಾವಣ್ಣ ಆಲಕ್ಕಿಯಂತ ಜೀವನ ಮದಣ್ಣ ಆಲಕ್ಕಿಯೊಕ್ಕಲು ರಾವಣ್ಣ ಆಲಕ್ಕಿಯಂತ ಜೀವನ ಮದಣ್ಣ ತಾನಿ ತಂದಾನೋ ತಂದಾನೋ ತಾನಿ ತಂದಾನೋ ತಂದಾನೋ ಹೈ ತಾನಿ ತಂದಾನೋ ತಾನಿ ತಂದಾನೋ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ महिषासुरमर्दिनि रम्यकवर्दिनि शैलसुते सुरवरवर्षिणि दुर्धरवर्षिणि दुर्मुखवर्षिणि कर्षरते त्रिभुवनपोषिणि शङ्करतोषिणि कल्मषपोषिणि कोशरते तनुजनिरोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकवर्दिनि शैलसुते अयि जगदम्ब मदम्ब कदम्ब वन प्रियवासिनि हासरते शिखरि शिरोमणि तुङ्ग हिमालय शृङ्गनिजालय मध्यगते मधु मधुरे मधु कैटभगञ्जिनि कैटभगञ्जिनि रासरते जय जय हे महिषासुरमर्दिनि रम्यकवर्दिनि शैलसुते शतखण्ड विखण्डित रुण्ड विकुण्डित शुण्ड गजाधिपते त्रिभुगज गण्ड विधारण चण्ड पराक्रम शुण्ड मृगाधिपते निज भुज दण्ड निपातित खण्ड विपातित मुण्ड भटाधिपते जय जय हे महिषासुरमर्दिनि शैलपुत्रीति द्वितीयं ब्रह्मचारिणी द्वितीयं चन्द्रघण्टेति कुष्माण्डेति चतुर्थकम् पञ्चमं स्कन्दमातेति षष्ठं कात्यायनी तथा सप्तमं कालरात्रीति महागौरीति च अष्टमम् नवमं सिद्धिदात्री च गणीतिकाः
ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರದಿಂದು ನಗಲನ್ನ ಎಂದು ಇರಲನ್ನ ಈ ರೀತಿಯ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ അമ്പവനിമ്പമയമ്പിലി പോലൊരു അമ്പിയ മുമ്പര നൽകിയല്ലേ ചുങ്കിലൈ പങ്കജമായി വിളങ്ങുന്നൊരു തിങ്കൾ മുഞ്ചിന് നൽകിയല്ലേ താമര തോൽക്കും ഒതുലിവേ തങ്കത്തിങ്കൾ നൂറലിവേ താമര തോൽക്കും ഒതുലിവേ തങ്കത്തിങ്കൾ നൂറലിവേ യാ റസൂലല്ലാഹ് യാ ഹബീബല്ലാഹ് യാ റസൂലല്ലാഹ് യാ ഹബീബല്ലാഹ് നബീന 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 മദീന 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 നബീന 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 മദീന 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 അമ്പവനിമ്പവൈ അമ്പിലി പോലൊരു അമ്പിയ മുമ്പര നൽകിയല്ലേ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ನಡಿನಾಡಿನಾಚೆ ತೂರೇವು ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ನಡಿನಾಡಿನಾಚೆ ತೂರೇವು ಒಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ ನಾಡೊಲವೇ ನೀತಿ. ಇಂಥ 10 ಹಲವು ಮಂದಿ ನಮ್ಮ ವೇದಿಕೆಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಅವರನ್ನು ನಮ್ಮ ಅಧ್ಯಕ್ಷರು ಹಾಗೂ ಅವರ ಸಂಸ್ಥೆಯ ವತಿಯಿಂದ ಗೌರವಪೂರ್ಣವಾಗಿ ಸ್ವಾಗತಿಸಿದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಕವಿ ಮಿತ್ರರಿಗೆ ವಂದಿಸುತ್ತಾ ನನ್ನ ಕವನದ ಶೀರ್ಷಿಕೆ ಮಥುರೆಯ ದಿನಗಳು. ಅಂದರೆ ರಾಧೆಯ ಪ್ರೀತಿ ಎನ್ನುವುದು ಎಲ್ಲ ಕಾಲಕ್ಕೆ ಪ್ರಶ್ನೆ ಹಾಗೂ ಉತ್ತರ ಎರಡೂ ಆಗಿ ಉಳಿಯುತ್ತದೆ. ಅದೇ ರೀತಿ ಸಂಜೆ ಎನ್ನುವಂತಹ ಒಂದು ಮುಸ್ಸಂಜೆ ಎನ್ನುವುದು ಅಥವಾ ಬೈಗು ಎನ್ನುವುದು ಹಗಲು ಮತ್ತು ಇರುಳನ್ನು ಸೇರಿಸುವ ಒಂದು ಕೊಂಡಿ. ಹಾಗಿರುವಾಗ ಆ ಸಂಜೆ ಹಾಗೂ ರಾಧೆಯ ಪ್ರೀತಿಯನ್ನು ಸಮೀಕರಿಸಿ ಬರೆದಂತಹ ಕವನ. ಮನದ ಭಿತ್ತಿಯೊಳು ಮೂಡಿ ಬರುತ್ತಲಿದೆ ಆ ದಿನಗಳ ಬಿಂಬ. ಮನದ ಭಿತ್ತಿಯೊಳಗೆ ಮೂಡಿ ಬರುತ್ತಲಿದೆ ಆ ದಿನಗಳ ಬಿಂಬ. ಅವಳು ರಾಧೆ ಇವನು ಮಾಧವ ಸವಿ ಪ್ರೀತಿಯ ಲೀಲೆ. ಅವಳು ರಾಧೆ ಇವನು ಮಾಧವ ಸವಿ ಪ್ರೀತಿಯ ಲೀಲೆ.
ಅಲ್ಲಿ ಕೊಳದಳು ಸಖಿಯರಾಡುತ್ತಿಹರು ನೀರಿನೊಳಗಣ ಮಾಯಿ. ಅಲ್ಲಿ ಕೊಳದಳು ಸಖಿಯರಾಡುತ್ತಿಹರು ನೀರಿನೊಳಗಣ ಮಾಯಿ. ಇಲ್ಲಿ ತಟದೊಳು ಅವಳ ಕಾತುರ ಎಂದು ಬರುವನು ಶ್ಯಾಮ. ಇಲ್ಲಿ ತಟದೊಳು ಅವಳ ಕಾತುರ ಎಂದು ಬರುವನು ಶ್ಯಾಮ. ಹೊಂಗೆ ಮರದ ನೆರಳು ತಂಪಿದೆ, ಎದೆಯೊಳಗೆ ಬೇಯುತ್ತಿದೆ ಸುಡುವಿರಹ. ಎಂದೋ ಮಾಸಿದ ಕೆನ್ನೆ ಗುರುತು ಇಂದು ಚೆಲ್ಲಿದೆ ಹೊಸರಂಗು. ಎಂದೋ ಮಾಸಿದ ಕೆನ್ನೆ ಗುರುತು ಇಂದು ಚೆಲ್ಲಿದೆ ಹೊಸರಂಗು. ಒಲವನಲ್ಲೇ ಕಡಿಯುತ್ತಿಹಳು ತನ್ನ ನಖವ ತಾನೆ. ಒಲವನಲ್ಲೇ ಕಡಿಯುತ್ತಿಹಳು ತನ್ನ ನಖವ ತಾನೆ. ಕಾಲಿನೊಳಗಿನ ತೋರು ಬೆರಳು ನಕ್ಕಿತ್ತು ಇವಳ ಕಂಡು. ಕಾಲಿನೊಳಗಿನ ತೋರು ಬೆರಳು ನಕ್ಕಿತ್ತು ಇವಳ ಕಂಡು. ಹೊತ್ತು ಮೀರಿದೆ ಕತ್ತಲಾಗಿದೆ ಕತ್ತು ಕಾಯುತ್ತಿಹುದವನ ಸನಿಹ. ಹೊತ್ತು ಮೀರಿದೆ ಕತ್ತಲಾಗಿದೆ ಕತ್ತು ಕಾಯುತ್ತಿಹುದವನ ಸನಿಹ. ಅವನು ಶ್ಯಾಮ ಒಲವಧಾಮ ಸಖಿಯರೊಳಗೆ ಸಕನು. ಅವನು ಶ್ಯಾಮ ಒಲವಧಾಮ ಸಖಿಯರೊಳಗೆ ಸಕನು. ಇವಳಿಗೇಕೆ ಬೇರೆ ಹೆಸರು ರಾಧೆ ಎನ್ನುವ ಹೆಸರು ಸಾಕೆ. ಇವಳಿಗೇಕೆ ಬೇರೆ ಹೆಸರು ರಾಧೆ ಎನ್ನುವ ಹೆಸರು ಸಾಕೆ. ಧನ್ಯವಾದಗಳು. ಬಿಂಬವು ಮನದ ಭಿತ್ತಿಯಳು ಓಡಿ ಬರುತ್ತಲಿದೆ. ಆ ದಿನಗಳ ಬಿಂಬವು ಅವಳು ರಾಧೆ ಇವನು ಮಾಧವ. ಅವಳು ರಾಧೆ ಇವನು ಮಾಧವ. ಸವಿ ಪ್ರೀತಿಯ ಲೀಲೆ ಮನದ ಭಿತ್ತಿಗಳು ಕೂಡಿ ಬರುತ್ತಲಿದೆ. ಆ ದಿನಗಳ ಬಿಂಬವು. ಅಧ್ಯಕ್ಷರು ಮತ್ತೆಲ್ಲ ಕವಿಮನಗಳಿಗೆ ಹಾಗೂ ಸಂಗೀತದ ವಸ್ತುಗಳನ್ನು ಹಿಡ್ಕೊಂಡು ಅದನ್ನು ಚೆನ್ನಾಗಿ ನುಡಿಸುವಂತಹ ಎಲ್ಲ ಮಿತ್ರರಿಗೂ ವಂದಿಸುತ್ತಾ ನಾನೀಗ ತವರನ್ನು ತೊರೆವಾಗ ಎನ್ನುವ ಒಂದು ಕವನವನ್ನು ವಾಚಿಸಲಿಕ್ಕೆ ಇದ್ದೇನೆ. ಒಂದು ಹೆಣ್ಣಿಗೆ ತವರನ್ನು ತೊರೆಯುವುದು ತುಂಬ ದುಃಖದ ವಿಷಯ. ಅವಳ ಮನಸ್ಸಿನಲ್ಲಿ ಯಾವ ರೀತಿ ಅವಳು ಹಿಡ್ಕೊಂಡು ಹೋಗ್ತಾಳೆ, ಎಷ್ಟು ಒಂದು ನೋವನ್ನು ಎಷ್ಟು ಒಂದು ಆಸೆಗಳನ್ನು ಹಿಡ್ಕೊಂಡು ಹೋಗ್ತಾಳೆ ಎನ್ನುವುದು ಆ ಹೊಸ್ತಿಲಲ್ಲಿ ನಿಂತಿರುವ ಹೆಣ್ಣಿಗೆ ಮಾತ್ರ ಗೊತ್ತು. ಕವನದ ಶೀರ್ಷಿಕೆ ತವರನ್ನು ತೊರೆವಾಗ. ತವರಿನ ನಗುಗಳೇ ಮನ ತುಂಬ, ಅಲ್ಲಿನ ಸ್ವರಗಳೇ ಕಿವಿ ತುಂಬ, ಕಾಣಲೇಬೇಕು ಹೊಸ ಮನೆ ಬಿಂಬ. ತವರಿನ ನಗುಗಳೇ ಮನ ತುಂಬ, ಅಲ್ಲಿನ ಸ್ವರಗಳೇ ಕಿವಿ ತುಂಬ, ಕಾಣಲೇಬೇಕು ಹೊಸ ಮನೆ ಬಿಂಬ. ಹಸೆಮಣೆ ಏರಿಯಾಯ್ತು ಸಿಂಧೂರವಿಟ್ಟು. ಹಸೆಮನೆ ಏರಿಯಾಯ್ತು ಸಿಂಧೂರವಿಟ್ಟು. ಮೌನದಿ ಹರಿಯುವ ತೊರೆಯಂತೆ, ತರುವನೇ ನಂಬಿದ ಲತೆಯಂತೆ, ಇನ್ನೂ ಬರೆಯದ ಕಥೆಯಂತೆ. ಮೌನದಿ ಹರಿಯುವ ತೊರೆಯಂತೆ, ತರುವನೇ ನಂಬಿದ ಲತೆಯಂತೆ, ಇನ್ನೂ ಬರೆಯದ ಕಥೆಯಂತೆ. ಪತಿಮನೆ ಸೇರಿಯಾಯ್ತು ಬಲಗಾಲಿಟ್ಟು. ಪತಿಮನೆ ಸೇರಿಯಾಯ್ತು ಬಲಗಾಲಿಟ್ಟು. ನಾಳೆಯ ದಿನಗಳ ಗೊಂದಲದಿ ಭಯ ಜಯ ಅಂದಿತು ಚಂಚಲದಿ. ಹೊಸತನ ಸವಿಯುವ ಕಾತರದಿ. ನಾಳೆಯ ದಿನಗಳ ಗೊಂದಲದಿ ಭಯ ಜಯ ಅಂದಿತು ಚಂಚಲದಿ. ಹೊಸತನ ಸವಿಯುವ ಕಾತರದಿ. ಕಣ್ಣೊಳಗೆ ಸುಳಿದಾಯ್ತು ಮಿಂಚುಳ್ಳಿ ಬೊಟ್ಟು. ಕಣ್ಣೊಳಗೆ ಸುಳಿದಾಯ್ತು ಮಿಂಚುಳ್ಳಿ ಬೊಟ್ಟು. ಸೌಭಾಗ್ಯದಿ ಬರೆದಿಹ ಈ ಮನೆಗೆ, ಅನುದಿನ ಹರಸಲಿ ಮುಗುಳುನಗೆ. ಸಮೃದ್ಧಿ ಸುಖ ಶಾಂತಿ ನೆಮ್ಮದಿಗೆ. ಸೌಭಾಗ್ಯದಿ ಬರೆದಿಹ ಈ ಮನೆಗೆ, ಅನುದಿನ ಹರಸಲಿ ಮುಗುಳುನಗೆ. ಸಮೃದ್ಧಿ ಸುಖ ಶಾಂತಿ ನೆಮ್ಮದಿಗೆ. ಮುನ್ನುಡಿ ಬರೆದಾಯ್ತು ಮನ ಮಡಿಯೊಟ್ಟು. ಮುನ್ನುಡಿ ಬರೆದಾಯ್ತು ಮನ ಮಡಿಯೊಟ್ಟು. ಅವಕಾಶಕ್ಕೆ ಧನ್ಯವಾದಗಳು. ತವರಿನ ನಗುಗಳು ಬಂತು, ಅಲ್ಲಿನ ಸ್ವರಗಳು ಬಂತು. ತವರಿನ ನಗುಗಳು ಬಂತು, ಅಲ್ಲಿನ ಸ್ವರಗಳು ಬಂತು. ಕಾಣಲೇ
ಭಾರತ ಜನನಿ. ಜಯ 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 ಜನನಿ, ಜಯ 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 ಜಗನ್ಮೋಹಿನಿ, ಜಯ 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 ಜನನಿ. ಭಾರತ ಮಾತೆಯ ಹೆಮ್ಮೆಯ ಕುವರ ಅಮ್ಮ ನಿನ್ನಯ ಮಡಿಲಲ್ಲಿ, ಜನುಮಾಂತರದ ಪುಣ್ಯದ ಫಲವೋ ನೆನೆಯುವೆ ಪ್ರೀತಿಯ ಕಡಲಲ್ಲಿ. ವೇದ ಜನನಿಯೇ ನಾದ ಮಹಿಮಳೆ, ಕಂಗಳು ಅರಿಯವು ಮಾತೆಯೇ, ವಿಶ್ವವಂದಿತೆ ಲೋಕ ಪೂಜಿತೆ ಹೃದಯ ಬಾಂಧಳ ದಾತೆಯೇ. ಜಯ 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 ಜನನಿ, ಜಯ 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 ಜಗನ್ಮೋಹಿನಿ, ಜಯ 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 ಜನನಿ. ಜಯ 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 ಜನನಿ, ಜಯ ಜಯ ಜಗನ್ಮೋಹಿನಿ, ಜಯ 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 ಜನನಿ, ಜಯ ಜಯ ಜಗನ್ಮೋಹಿನಿ, ಜಯ 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 ಜನನಿ, ಜಯ ಜಯ ಪಚ್ಚ ಪಜೀರನ್ನು ತಿಂದದ ಅರೆದುನ ಪೇರು ಕೊರ್ಪಿ ಪೆತ್ತಲು, ಚೊಂಬು ನಿಲಿಕೆ ಪೇರು ಕೊರ್ದು ನಮನ ತಾಂಕುನ ಪಶುಕುಲು. ಕಾಲ ತಿರ್ಗಂಡು ಪೆತ್ತ ಸೈತಂಡು ಮಾ ಜಂದಿ ನೆನಪು ಒರಿದಂಡು, ಕಾಲ ತಿರ್ಗಂಡು ಪೆತ್ತ ಸೈತಂಡು ಮಾ ಜಂದಿ ನೆನಪು ಒರಿದಂಡು. ಉಪ್ಪು ಗೋಂಕು ರೆಂಜ ಪೆಲತ್ತ ಅಜ್ಜರ್ ನಡ್ನ ಮರಕ್ಕುಲು, ಉಪ್ಪು ಗೋಂಕು ರೆಂಜ ಪೆಲತ್ತ ಅಜ್ಜರ್ ನಡ್ನ ಮರಕ್ಕುಲು, ಗೂಡು ಕಟ್ಟದು ಬದುಕೊಂಡಿತ್ತ ಸಾರ ತೊಂಜಿ ಪಕ್ಕಿಲು. ಕರುಳಬಳ್ಳಿ ಅಂದರೆ ಮಕ್ಕಳನ್ನು ತುಂಬ ಪ್ರೀತಿಯಿಂದ ಸಣ್ಣದಿರುವಾಗ ಸಾಕ್ತಾರೆ, ದೊಡ್ಡದಾಗುವ ತನಕ ಸಾಕ್ತಾರೆ. ಆಮೇಲೆ ಅವರ ಕಾಲ ಮೇಲೆ ಅವರು ನಿಂತ ಮೇಲೆ ಮುದಿ ತಂದೆ ತಾಯಿಗಳನ್ನು ಅವರ ಪ್ರಾಯದ ಕಾಲದಲ್ಲಿ ನಮಗೆ ಸ್ವಲ್ಪ ನೋಡಲಿಕ್ಕೆ ಕಷ್ಟ ಆಗ್ತದೆ. ಅವರ ನೋವನ್ನು ನಾನಿಲ್ಲಿ ಕವನದಲ್ಲಿ ವಾಚನ ಮಾಡ್ತೇನೆ. ನಗುತ್ತ ನಗಿಸಿ ಸುಮ್ಮನೆ ಅಳುವ ಕೂಸು, ಆ ಮೊಗದಲ್ಲಿ ಅದೇನು ಹಿತವಾದ ಮುನಿಸು. ನಗುತ್ತ ನಗಿಸಿ ಸುಮ್ಮನೆ ಅಳುವ ಕೂಸು, ಆ ಮೊಗದಲ್ಲಿ ಅದೇನು ಹಿತವಾದ ಮುನಿಸು. ಬಿಸಿ ಉಸಿರ ಅಪ್ಪುಗೆಯ ಕನಸು, ಅವಳೆದೆಯ ಜೋಕಾಲಿ ಬಲು ಸೊಗಸು. ಬಿಸಿ ಉಸಿರ ಅಪ್ಪುಗೆಯ ಕನಸು, ಅವಳೆದೆಯ ಜೋಕಾಲಿ ಬಲು ಸೊಗಸು. ಮಧುರ ಮನಸ್ಸುಗಳ ಮುದ್ದು ಕಂದ, ಬೆಚ್ಚನೆಯ ಮಡಿಲಲ್ಲಿ ಪವಡಿಸಲು ಬಲು ಚೆಂದ. ಮಧುರ ಮನಸ್ಸುಗಳ ಮುದ್ದು ಕಂದ, ಬೆಚ್ಚನೆಯ ಮಡಿಲ ಪವಡಿಸಲು ಬಲು ಚೆಂದ. ತಟ್ಟನೆ ನೆನೆದಾಗ ತಾವೋಡಿ ಬಂದ, ಅಮ್ಮನ ಕೊರಳಲ್ಲಿ ಮುತ್ತಿಡಲು ಮಹದಾನಂದ. ತಟ್ಟನೆ ನೆನೆದಾಗ ತಾವೋಡಿ ಬಂದ, ಅಮ್ಮನ ಕೊರಳಲ್ಲಿ ಮುತ್ತಿಡಲು ಮಹದಾನಂದ. ಅಮ್ಮ ಎನ್ನುವ ಮೊದಲ ತೊದಲು ನುಡಿ, ಅವಳ ಪಾಲಿಗೆ ಅದುವೇ ಜೀವನಾಡಿ. ಏನೋ ಹಿತವಾದ ಅಡುವ ಕೂಸು, ಮೊಗದಲ್ಲಿ ಏನೋ ಹಿತವಾದ ಬಿಸಿ ಬಿಸಿದ ಪುಗೆಯ ಕನಸು, ಬಿಸಿ ಬಿಸಿದ ಪುಗೆಯ ಕನಸು. ಅವಳದೇ ಜೋಕಾಲಿ ಬಲು ಸೊಗಸು, ಅವಳದೇ ಜೋಕಾಲಿ ಬಲು ಸೊಗಸು. ಇದೀಗ ನನ್ನ ಕವನದ ಶೀರ್ಷಿಕೆ ಪಿರ್ಸಪ್ಪಾಡು. ಎವಡ ಉಂಡು ಪಿರ್ಸಪ್ಪಾಡು, ಕಾಣೋಗಿಲ್ಲ ಒರ್ಮೆಪ್ಪಾಡು. ಎವಡ ಉಂಡು ಪಿರ್ಸಪ್ಪಾಡು, ಕಾಣೋಗಿಲ್ಲ ಒರ್ಮೆಪ್ಪಾಡು. ಶಾಂತಿ ಸುಖ ಎಲ್ಲ ಮಾನ್ಯರು, ಪೊಗೆರೆ ಪೊಗೆ ಅಳಕ್ಕ ಕಮೆഞ്ഞರು. ಚುತ್ತುಮುತ್ತುಂ ಗುಲ್ಮಾಲು, ವರಕೆ ಇಲ್ಲ ಜಾವುಂ ಪೋಲು. ಎವಡ ಉಂಡು ಪಿರ್ಸಪ್ಪಾಡು, ಕಾಣೋಗಿಲ್ಲ ಒರ್ಮೆಪ್ಪಾಡು. ஒருத்தரை கண்டெங்கு இன்னொருத்தகாவுல்ல, ஒருத்தரை கண்டெங்கு இன்னொருத்தகாவுல்ல. ಹಲ ಕಾಕರ ತೆರು ನೋಕಿಯೊಂಟೆ ಉಲ್ಲ, ಹಲ ಕಾಕರ ತೆರು ನೋಕಿಯೊಂಟೆ ಉಲ್ಲ. படிக்கிறதுல பெறவு உள்ளாரு,
படிக்கிறதுல பெறவு உள்ளாரு படிப்பாற்றுறதுல எதிருள்ளாரு எവിടെ உண்டோ பிர்சப்பாடு ಕಾಣೋಗಿಲ್ಲ ಒರ್ಮೆಪ್ಪಾಡು ರಾಜಕಾರಣಿಗಳೇ ಮೊದಲೇ ಉಲ್ಲಾರು ರಾಜಕಾರಣಿಗಳೇ ಮೊದಲೇ ಉಲ್ಲಾರು ಮುನ್ನೂಲು ಪೋಂಡಂಗಲೇ ಕಾಲು ಬಲ್ಚೋಂಟುಲ್ಲಾರು ಮುನ್ನೂಲು ಪೋಂಡಂಗಲೇ ಕಾಲು ಬಲ್ಚೋಂಟುಲ್ಲಾರು பெண்ணிங்க ஒரு மோத்து சேரியாரு பெண்ணிங்க ஒரு மோத்து சேரியாரு అవుల్లో ఓల్లో ఎన్ని పరిഞ്ഞിയാറ് అవుల్లో ఓల్లో ఎన్ని పరిഞ്ഞിയാറ് ತಲೆಗೆ ಬೀತಿಯ ತನ್ನಿ ಕಾಲಿಗೆ ಇಳಿഞ്ഞിತ್ತು ತಲೆಗೆ ಬೀತಿಯ ತನ್ನಿ ಕಾಲಿಗೆ ಇಳಿഞ്ഞിತ್ತು ನೆರೆಕಲೆಲ್ಲ ಹಯಾಮಾಯ್ತು ನೆರೆಕರೆಲೆಲ್ಲ ಹಯಾಮಾಯ್ತು ಚಂದತ್ತೆದ್ರೆ ಅರ್ಗಿ പിടിച്ചാറ് ಚಂದತ್ತೆದ್ರೋ ಅರ್ಗಿ പിടിച്ചാറ് തെരു തപ്പിയോ പിന്നെ ഓടി കളിച്ചാറ് തെരു തപ്പിയോ പിന്നെ ഓടി കളിച്ചാറ് തൻ്റെ മര്യാദ കളഞ്ഞു തെച്ചാറ് ಕೌಮರ ಮಾನ ಪೊಯ್ತಿಂಟು ಬೊಬ್ಬೆ ಇಟ್ಟಾರು ಕೌಮರ ಮಾನ ಪೊಯ್ತಿಂಟು ಬೊಬ್ಬೆ ಇಟ್ಟಾರು ಎವಡೆ ಉಂಡು ಪಿರ್ಸಪ್ಪಾಡು ಎವಡೆ ಉಂಡು ಪಿರ್ಸಪ್ಪಾಡು ಕಾಣೋಗಿಲ್ಲ ಒರ್ಮೆಪ್ಪಾಡು ನಮಸ್ತೆ ಕವಿತದ ಪುದರ್ ದೆಂಗದೊಲೈ ಕೆಲವು ದಿನ ಕೆಲವು ತಿಂಗಳು ಕೆಲವು ವರ್ಷನೆ ಕರಿದುಕೊಂಡು ಪನೊಡಾಯಿ ಪಾತೆರ ಉಲಯುಲಯೇ ಉರಿದುಕೊಂಡು ಕೆಲವು ದಿನ ಕೆಲವು ತಿಂಗಳು ಕೆಲವು ವರ್ಷನೆ ಕರಿದುಕೊಂಡು ಪನೊಡಾಯಿ ಪಾತೆರ ಉಲಯುಲಯೇ ಉರಿದುಕೊಂಡು ಇತ್ತೆ ಇನಿ ಎಲ್ಲೆ ಪಂಡದ ನಾಚಿಗೆಡು ಉರಿದುಕೊಂಡು ಇತ್ತೆ ಇನಿ ಎಲ್ಲೆ ಪಂಡದ ನಾಚಿಗೆಡು ಉರಿದುಕೊಂಡು ಅಪ್ಪೆ ಇನಿ ಎಂಕೊಂಜಿ ಪಾತೆರ ಪನರುಂಡು ಇನಿ ಎಂಕೊಂಜಿ ಪಾತೆರ ಪನರುಂಡು ನಿಕುಲು ತೋಜಾಯಿ ನಡಕೆ ದಂಚೆನೆ ಇಲ್ಲು ಪಿಜಿರ್ದು ಸಾಲ ದಂಚಿಗು ಕಲ್ಪಿ ಪಜ್ಜೆಡು ಪಜ್ಜೆ ದೀದು ನಡತಿ ನಡಕೆಗು ಸಂಭ್ರಮೊಡಿತ್ತೆ ನಿಕುಲು ತೋಜಾಯಿ ನಡಕೆ ದಂಚೆನೆ ಇಲ್ಲು ಪಿಜಿರ್ದು ಸಾಲ ದಂಚಿಗು ಕಲ್ಪಿ ಪಜ್ಜೆಡು ಪಜ್ಜೆ ದೀದು ನಡತಿ ನಡಕೆಗು ಸಂಭ್ರಮೊಡಿತ್ತೆ ಅಪ್ಪೆ ಪೆರಿಯ ವಿಷಯಲೆ ಪೊಲಬುದಂತೆ ಪೆರಿಯ ವಿಷಯಲೆ ಪೊಲಬುದಂತೆ ಬೆರಿಪತ್ತಿ ಕಂದೊಡಿಲೆನ ಗುರ್ತದಂತೆ ಬೆರಿಪತ್ತಿ ಕಂದೊಡಿಲೆನ ಗುರ್ತದಂತೆ ಹಲ್ಕದು ಬುರ್ಯೆ ರಾತ್ರಿಲೆಡು ನಿದ್ರೆದಂತೆ ಹಲ್ಕದು ಬುರ್ಯೆ ರಾತ್ರಿಲೆಡು ನಿದ್ರೆದಂತೆ ಕಸ್ತೂರಿಯಾದು ಗುಣಕುಲೆ ಪೆರ್ಮೆ ಪಣದು ಸಾರದು ಪಣ್ಯಾರ ಗುಣಕುಲೆ ಪೆರ್ಮೆ ಪಣದು ಸಾರದು ಪಣ್ಯಾರ ನಿನ್ನ ಗುಣಾವಗುಣಕ್ಕಲೇನು ದೆರ್ದು ಪತ್ತುನ ಕನ್ನಡಿ ಆವಡು ಮನಸ್ಸು ನಿನ್ನ ಗುಣಾವಗುಣಕ್ಕಲೇನು ದೆರ್ದು ಪತ್ತುನ ಕನ್ನಡಿ ಆವಡು ಮನಸ್ಸು ಪುಗರ್ತೆದ ನುಗ ಪುಗೇಲುಗು ಎರ್ದು ಪುಗರ್ತೆದ ನುಗ ಪುಗೇಲುಗು ಎರ್ದು ಬಂಗಾರದ ಸೂಲ ಆವಂದೆ ಉಪ್ಪಡು ಬಂಗಾರದ ಸೂಲ ಆವಂದೆ ಉಪ್ಪಡು ಪತ್ತೆಡು ಪತ್ತೊಂಜಿ ಆಂಡ ದಾದ ಪ್ರಯೋಜನ ಉಂಡು ಪತ್ತೆಡು ಪತ್ತೊಂಜಿ ಆಂಡ ದಾದ ಪ್ರಯೋಜನ ಉಂಡು ಸಬಿ ಕಜ್ಜೋನು ಒರಿಪಾವಡು ಪಜ್ಜೆ ಸಬಿ ಕಜ್ಜೋನು ಒರಿಪಾವಡು ಪಜ್ಜೆ ದೊಂಕು ದಿನ ನೆಲ ಜಲ ಗಾಳಿಡು ದೊಂಕು ದಿನ ನೆಲ ಜಲ ಗಾಳಿಡು. ಕವನದ ಶೀರ್ಷಿಕೆ ಎಲ್ಲಿಹಳು ನನ್ನವಳು. ಮದುವೆಯ ಹೊಸದರಲ್ಲಿ ಹೆಂಡತಿಯ ಗುಣ ಸ್ವಭಾವಗಳು ಹಾಗೂ ಮದುವೆಯಾಗಿ ಹಲವು ವರ್ಷಗಳ ನಂತರ ಅವಳ ಗುಣ ಸ್ವಭಾವಗಳು ಈ ಬದಲಾವಣೆಗಳಿಗೆ ಹೊಂದಿಕೊಳ್ಳುತ್ತಾ ಅದನ್ನು ಒಂದು ತಮಾಷೆಯಾಗಿ ಸ್ವೀಕರಿಸುವ ಗಂಡು, ಇದನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದೇನೆ. ಇದೊಂದು ಹಾಸ್ಯ ಕವನ. ಎಲ್ಲಿಹಳು ನನ್ನವಳು. ಎಲ್ಲಿಹಳು ಎಲ್ಲಿಹಳು ನನ್ನ ಮುದ್ದಿನ ನನ್ನವಳು, ಕಳೆದು ಹೋಗಿ ವರುಷಗಳಾಯಿತು ಹಲವು, ಹುಡುಕಿದರೂ ಸಿಗಲಾರಳು ಚೊಕ್ಕ ಚಿನ್ನವಾಗಿದ್ದಳು ನನ್ನವಳು. ಕಳೆದು ಹೋಗಿ ವರುಷಗಳಾಯಿತು ಹಲವು, ಹುಡುಕಿದರೂ ಸಿಗಲಾರಳು ಚೊಕ್ಕ ಚಿನ್ನವಾಗಿದ್ದಳು ನನ್ನವಳು. ಮದುವೆಯ ಹೊಸತರಲ್ಲಿ ಮಾತು ಮಾತಿಗೆ ನಾಚಿ ಮೌನವಾಗಿದ್ದವಳು, ಮದುವೆಯ ಹೊಸತರಲ್ಲಿ ಮಾತು ಮಾತಿಗೆ ನಾಚಿ ಮೌನವಾಗಿದ್ದವಳು, ಈಗ ನಾನು ಬಾಯ್ದೆರೆದರೆ ಸಾಕು ಕಣ್ಣಿನಲ್ಲೇ ಗದರಿ ಬಾಯಿ ಮುಚ್ಚಿಸುವಳು. ಈಗ ನಾನು ಬಾಯ್ದೆರೆದರೆ ಸಾಕು ಕಣ್ಣಿನಲ್ಲೇ ಗದರಿ ಬಾಯಿ ಮುಚ್ಚಿಸುವಳು. ತುಟಿ ಬಿರಿದರೆ ಮೆಲುದನಿಯ ಒಡತಿಯಾಗಿದ್ದಳವಳು, ತುಟಿ ಬಿರಿದರೆ ಮೆಲುದನಿಯ ಒಡತಿಯಾಗಿದ್ದಳವಳು. ಈಗ ನಮ್ಮ TV VCRಗಳಿಗೆ ರಜಾ ದಿನಗಳು.
ಹಾಯಾಗಿ ತಿರುಗಿ ಬರುವ ಎಂಬ ಪ್ರೀತಿಯ ಒತ್ತಾಯಕ್ಕೂ ನಾವೊಲ್ಲೆ ಎಂದು ಕೋಣೆ ಸೇರುತ್ತಿದ್ದಳವಳು, ನಾವೊಲ್ಲೆ ಎಂದು ಕೋಣೆ ಸೇರುತ್ತಿದ್ದಳವಳು. ನಾ ಹಾಸಿಗೆ ಬಿಟ್ಟೇಳುವ ಮೊದಲೇ ಸಿಂಗರಿಸಿ ರೆಡಿಯಾಗುವಳು ಇಂದು, ನಾ ಹಾಸಿಗೆ ಬಿಟ್ಟೇಳುವ ಮೊದಲೇ ಸಿಂಗರಿಸಿ ರೆಡಿಯಾಗುವಳು ಇಂದು. ನನ್ನ ಮುದ್ದಿನ ನನ್ನವಳು ಎಲ್ಲಿಹಳು, ಎಲ್ಲಿಹಳು ನನ್ನ ಮುದ್ದಿನ ನನ್ನವಳು. ಕಳೆದು ಹೋಗಿ ವರುಷರಾಯ್ತು, ಕಳೆದು ಹೋಗಿ ವರುಷಗಳಾಯ್ತು, ಹುಡುಗಿದರು ಸಿಗಲಾರಳು. ಎಲ್ಲಿಹಳು, ಎಲ್ಲಿಹಳು ನನ್ನ ಮುದ್ದಿನ ನನ್ನವಳು. ಮಾತು ಮಾತಿಗೆ ನಾಟಿ ಮೌನವಾಗಿದ್ದವಳು, ಈಗ ನಾನು ಬಾಯಿ ತೆರೆದರೆ ಗಗನವಾಗಿ ಹುಟ್ಟಿಸುವಳು. ಎಲ್ಲಿಹಳು, ಎಲ್ಲಿಹಳು ನನ್ನ ಮುದ್ದಿನ ನನ್ನವಳು. ಕಳೆದು ಹೋಗಿ ವರುಷಗಳಾಯಿತು, ಹುಡುಗಿದರು ಸಿಗಲಾರಳು.
ದಿವಸಗಳಿಂದ ಇಲ್ಲಿಯವರೆಗೆ ಸುದೀರ್ಘವಾದಂತಹ ಕಲಾಪಗಳು ಈ ವೇದಿಕೆಯಲ್ಲಿ ನಡೆಯುತ್ತಾ ಉಂಟು. ಇದರ ರೂವಾರಿಗಳು ಈ ರತ್ನ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿರತಕ್ಕಂತಹ ನಮ್ಮ ರವೀಂದ್ರ ಶೆಟ್ಟಿ ಮತ್ತು ಸೌಮ್ಯ ದಂಪತಿಗಳು. ಒಂದು ಮಾತುಂಟು, ಸಂಗೀತ ಸಾಹಿತ್ಯ ಕಲಾವಿಹೀನಂ ಸಾಕ್ಷಾತ್ ಪಶುಪುಚ್ಛ ವಿಷಾಣಹೀನಂ ಅಂತ. ಸಂಗೀತ ಕಲೆ ಸಾಹಿತ್ಯಗಳ ಬಗ್ಗೆ ಅಭಿರುಚಿ ಇಲ್ಲದೇ ಇದ್ದವರು ತಲೆಬಾಲಗಳಿಲ್ಲದಂತಹ ಮೃಗಕ್ಕೆ ಸಮಾನ ಎನ್ನುವಂಥ ಒಂದು ಮಾತು. ಅದೆಷ್ಟು ಸತ್ಯ ಎನ್ನುವುದು ನಮಗೆಲ್ಲ ಗೊತ್ತಿದೆ. ನಮಗೆ ಮಾನಸಿಕವಾದಂತಹ ಸಂತೋಷ ಕೊಡಬೇಕು ಅಂತ ಇದ್ದರೆ ಭೌತಿಕವಾದಂತಹ ಸಂಪತ್ತುಗಳಲ್ಲ, ನಮಗೆ ಮನಸ್ಸಿಗೆ ಸಂತೋಷ ಕೊಡುವಂತಹ ಬೇರೆ ಬೇರೆ ಹವ್ಯಾಸಗಳು ಬೇಕಾಗ್ತದೆ. ಅದನ್ನು ಎಳವೆಯಲ್ಲೇ ಮಕ್ಕಳಲ್ಲಿ ಹುಟ್ಟುಹಾಕುವಂಥ ಕೆಲಸ ಆಗಬೇಕು. ಅದಕ್ಕೆ ವಿದ್ಯಾಸಂಸ್ಥೆಗಳು ಪ್ರಯತ್ನ ಪಡಬೇಕು. ಇವತ್ತಿನ ಅನಿವಾರ್ಯ ಏನು ಅಂತ ಹೇಳಿದರೆ, ಆಂಗ್ಲ ಮಾಧ್ಯಮದ ಶಿಕ್ಷಣ ನಾವು ಎಷ್ಟೇ ಬೇಡ ಅಂತ ಹೇಳಿದರೂ ಕೂಡ ಅದು ನಮ್ಮ ದಿನಬಳಕೆಯಲ್ಲಿ ಸಂದು ಹೋಗಿದೆ. ಹಾಗಾಗಿ ಅದು ಆಗಲೇಬೇಕಾದಂಥ ಒಂದು ಸ್ಥಿತಿ ಇದೆ. ಆದರೆ ಅದರ ಎಡೆಯಲ್ಲಿ ನಮ್ಮತನವನ್ನು ಮರೆಯಬಾರದು ಎನ್ನುವಂತಹ ಒಂದು ಕಾಳಜಿ ಕೂಡ ಬೇಕಾಗ್ತದೆ. ಬಹುಶಃ ರವೀಂದ್ರ ಶೆಟ್ಟರು ಆ ಒಂದು ಉದ್ದೇಶದಿಂದ ತನ್ನ ಸಂಸ್ಥೆಯ ದಶಮಾನೋತ್ಸವದ ಸಂದರ್ಭದಲ್ಲಿ ಪ್ರಾರಂಭ ಮಾಡಿರತಕ್ಕಂಥ ಉತ್ಸವ ಇದು. ಸಮಾನ ಮನಸ್ಕರೆಲ್ಲ ಸೇರಿಸಿಕೊಂಡು ಅದಕ್ಕೊಂದು ಮೂಲ ಸ್ವರೂಪವನ್ನು ನಾವು ಕೊಟ್ಟೆವು. ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಪರಂಪರೆಯನ್ನು ಹುಟ್ಟುಹಾಕಿದವರು ಮೂಡಬಿದ್ರೆಯ ರೂವಾರಿಗಳಾದಂಥ ಡಾಕ್ಟರ್ ಮೋಹನ ಆಳ್ವ ಅವರು. ನಮಗೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಸರ್ಕಾರದ ಒಂದು ಒತ್ತಾಸೆಯಲ್ಲಿ ಬೇರೆ ಬೇರೆ ಸಮ್ಮೇಳನಗಳನ್ನು ಮಾಡುತ್ತೇವೆ. ಅದು ಸಾಹಿತ್ಯ ಸಂಸ್ಕೃತಿ ಅಂತ ಹೆಸರು ಹೇಳಿದರೂ ಕೊನೆಗೆ ಅದಕ್ಕೆ ಬರುವುದು ರಾಜಕೀಯವಾದಂಥ ಒಂದು ಲೇಪ ಸ್ವರೂಪ. ಅದನ್ನು ಬಿಟ್ಟು ಖಾಸಗಿಯವರು ಭಾಳ ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವುದನ್ನು ಮೋಹನ ಆಳ್ವ ಅವರು ತೋರಿಸಿಕೊಟ್ರು. ಆಳ್ವಾಸ್ ನುಡಿಸಿರಿ ಅದು ಸಾಹಿತ್ಯದ ಒಂದು ಸಂಭ್ರಮ ಆದರೆ ಆಳ್ವಾಸ್ ವಿರಾಸತ್ ಅದು ಕಲೆಯ ಒಂದು ವಿರಾಟ್ ಸ್ವರೂಪವನ್ನು ತೋರಿಸುವಂಥದ್ದು. ಅವೆರಡನ್ನೂ ಒಂದು ಮಾಡಿ ಒಂದು ಸಣ್ಣ ಪ್ರಮಾಣದಲ್ಲಿ ಹೇಗೆ ಮಾಡಬಹುದು ಅಂತ ನಮ್ಮ ರವೀಂದ್ರ ಶೆಟ್ಟರು ತೋರಿಸಿಕೊಟ್ರು. ಬಹುಶಃ ಇಷ್ಟು ವರ್ಷಗಳಿಂದ 2010-11ಕ್ಕೆ ಪ್ರಾರಂಭ ಆದದ್ದು ಈಗ 8ನೆಯ ಒಂದು ಉತ್ಸವ ಇಲ್ಲಿ ನಡೀತಾ ಇರುವಂಥದ್ದು. ಅದಕ್ಕೆ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ಅಂತ ಹೆಸರಿಟ್ಟರು. ನಾಡು ನುಡಿ ವೈಭವದ ಕಾರ್ಯಕ್ರಮ ಇದು. ಹಾಗಾಗಿ ಆಂಗ್ಲ ಭಾಷೆಗೆ ಭಿನ್ನವಾಗಿ ತರಗತಿಯ 4 ಗೋಡೆಗಳ ಮಧ್ಯೆ ಆಂಗ್ಲ ಭಾಷೆ ಆದರೂ ಕೂಡ ಹೊರಗಣ ಪ್ರಪಂಚದಲ್ಲಿ ನಮ್ಮವರು ನಮ್ಮ ತರದ ಮೂಲಕ ಗುರುತಿಸಿಕೊಳ್ಬಡಬೇಕು ಎನ್ನುವಂಥ ಉದ್ದೇಶದಿಂದ ಆಗ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮ ಇದು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ರವೀಂದ್ರ ಶೆಟ್ಟಿ ಸೌಮ್ಯ ಶೆಟ್ಟಿ ದಂಪತಿಲಿನ ಒಂಜಿ ಮೋಕೆದ ಲೆಪ್ಪುಗು ಓಕೆ ಎಂದು ಇನಿ ಈ ವಿಶೇಷವಾಯಿನಂಚಿನ ಪ್ರಶಸ್ತಿನ ದೆತ್ತೊಂಡ್ರೆ ಎಂಕೆ ಸಂತೋಷ ಒಂದುಂಡು. ಸತ್ಯ ಪನ್ಪಿನಿಂದಾಂಡ ಆ ಸನ್ಮಾನ ಪೀಠಡ್ ಕುಲ್ನಾಗ ಯಾನ ಅವಳು ಕುಲ್ನ ಪಗತೆಗೆ ಮೈಕ್ ಪತ್ತೊಂದು ಬೇತೆ ಒರಿಯನ್ ಅಭಿನಂದನೆ ಮಲ್ತೊಂದಿತ್ತನ ಹಿಡಿದು ಜಾಸ್ತಿ ಯಾನ ಖುಷಿ ಪಡೆಯುತ್ತವೆ. ಈ ಕಂಬಳದ ಕೂಟಡ್ ರವೀಂದ್ರ ಶೆಟ್ಲ ಇತ್ತಿನಾರ್. ಕಂಬಳದ ಕೂಟಡ್ ನಾಯರ್, ಬಲ್ಲು, ಕನಪಲೈ, ಅಡ್ಡಪಲೈ ಇಂಚ 4 ವಿಭಾಗಗಳುಂಟು. ಐಟ್ ಕನಪಲೈದ ವಿಭಾಗದ ಎರ್ಲೆಗೆ ವಿಶೇಷವಾಗಿ ನಾವ ಒಂಜಿ ಗೌರವ ಮಾನಾದಿಗೆ ಉಂಡು. ಕೂಟಡ್ ಒಂಜಿ ವಿಶೇಷವಾಯಿನ ಮಾನಾದಿಗೆ ಉಪ್ಪುನ ವಿಭಾಗವು ಕನೆಪಲೈ ಬಂಡು. ಆಂಡ ಕನೆಪಲೈಗೆ ಕಟ್ಟಿನ ಎರ್ಲು ಐಟ್ ದುಂಬು ನಾಯೇರು ಬೊಕ್ಕ ಬಲ್ಲಡು
ಅಡ್ಡಪಲ ಎಡು ಬಲ್ತಿನ ಎರ್ಲ ಅದುಪ್ಪು ಆಂಡ ಒರ ಕನಪಲೈಗೆ ಕಟ್ಟಿನ ಎರ್ಲೇನು ಬೊಕ್ಕೊರ ಬಲ್ಲಿಗೆ ಕಟ್ರೆ ಆಪುಜಿ ಎಂಕ್ ಬಾರಿ ಖುಷಿ ಹೋಯ್ತಿಂದ ಪಂಡ ಆ ಬಲ್ಲದ ಎರುವಾದೇ ಬಲ್ಪರೆ ಎಂಕ್ ಇಷ್ಟ ಇತ್ತ ಏನನ್ನ ಎಂಕ್ ಪ್ರಮೋಷನ್ ಕೊಡ್ದು ಒಂಜಿ ಸನ್ಮಾನ ಮಲ್ತದ್ದು ಮಲ್ಲ ಮುಂಡಾಸದಿದ್ದು ಬಲ್ಲುದ ಎರುವಾದಿತ್ತಿನ ಏನನ್ನ ಅಡ್ಡಪಲ ಇದ ಕನಪಲ ಇದ ವಿಭಾಗಕ್ಕೆ ನೂಕುದು ಬುಡಿಯೇ ಬಂದುಲೆ ವಿದ್ಯಾರತ್ನ ಈ ವಿದ್ಯಾಸಂಸ್ಥೆಗೆ ಯಾನ ಬಾರಿ ಮುಟ್ಟೋಡು ಈ ಸಂಸ್ಥೆಯನ್ನು ತುತ್ತಿನಾಯೆ ಎಂಕೆಲ್ನ ಟೈಮ್ಸ್ ಆಫ್ ಇಂಡಿಯಾ ಬಳಗದ ವಿದ್ಯಾರ್ಥಿ ಸಂಚಿಕೆ ಟೈಮ್ಸ್ ಆಫ್ ಇಂಡಿಯಾದ NIE ಪನ್ಪಿನಂಚಿನ ಎಡಿಷನ್ ಅವು ಕುಡ್ಲಡರ ಲಾಂಚ್ ಆನಾಗ ಯಾನು ಸುರೂಕು ಸಂಪರ್ಕ ಮಲ್ದಿನಿ ರವೀಂದ್ರ ಶೆಟ್ರಿನ ಅಕ್ಕಳು ಇರುವೆಲ್ಲ ಪಂಡೇರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಪಿನಂಚಿನ ಎಂಚಿನ ಯೋಜನೆ ಇತ್ತಿನಲ್ಲ ಪನ್ಲೆ ಅವೇನು ಎನ್ನ ವಿದ್ಯಾಸಂಸ್ಥೆಡು ಯಾನು ಐಕೆ ಅವಕಾಶ ಕೊರ್ಪೆ ಅಂದ ವಿಜಯ ಕರ್ನಾಟಕದ ಒಂಜಿ ವಿದ್ಯಾರ್ಥಿ ಆವೃತ್ತಿ 4 ಪುಟ್ಟ ಕನ್ನಡ 4 ಪುಟ್ಟ ಇಂಗ್ಲಿಷ್ ವಿದ್ಯಾರ್ಥಿ ಸಂಚಿಕೆ ಅಂದ ಆ ಸಂಚಿಕೆಗೆ ಪೂರ್ಣ ಪ್ರಮಾಣದ ಸಹಕಾರ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನಾಧ್ಯಕ್ಷರಾಗಿರುವ ಡಾಕ್ಟರ್ ನಾ ಡಿಸೋಜ ಹಿರಿಯ ಸಾಹಿತಿ ಅಧ್ಯಕ್ಷರು 80ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇವರ ಕಿರು ವ್ಯಕ್ತಿ ಪರಿಚಯ ಮಾಡುವುದಕ್ಕೆ ಅತೀವ ಸಂತಸ ಪಡುತ್ತಿದ್ದೇನೆ. ಡಾಕ್ಟರ್ ನಾಬರ್ಟ್ ಡಿಸೋಜಾರವರು 1937 ಜೂನ್ 6ರಂದು ದಿವಂಗತ ಫಿಲಿಪ್ ಡಿಸೋಜಾ ಹಾಗೂ ದಿವಂಗತ ರೂಪಿನಾ ಬಾಯಿ ಇವರ ಮಗನಾಗಿ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಜನಿಸಿರುತ್ತಾರೆ. ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಶಿಕ್ಷಣ ಪಡೆದು ಲೋಕೋಪಯೋಗಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಸಂಸ್ಥಾಪಕರಾದ ರವೀಂದ್ರ ಶೆಟ್ಟಿ ದಂಪತಿಗಳೇ, ವೇದಿಕೆಯ ಮೇಲಿರುವ ಎಲ್ಲ ಆತ್ಮೀಯರೇ, ಇಲ್ಲಿ ನಡೆದಿರುವ ಸಾಹಿತ್ಯಾಭಿಮಾನಿಗಳೇ, ನನಗೆ ದೊಡ್ಡದೊಂದು ಪೇಟ ತೊಡಿಸಿದ್ದೀರಾ, ಒಂದು ಶಾಲು ಹೊಸಿದ್ದೀರಾ, ಅಜೀರ್ಣವಾಗುವಷ್ಟು ನನ್ನನ್ನು ಹೊಗಳಿದ್ದೀರಾ. ಈ ಎಲ್ಲ ಹೊಗಳಿಕೆಗೆ ನಾನು ಎಷ್ಟು ಅರ್ಹ ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಕೂಡ ನನ್ನನ್ನು ಒಂದು ಜೀಪಿನಲ್ಲಿ ಕೂರಿಸಿ ಜಾನಪದ ಕಲೆಗಳ ಪ್ರದರ್ಶನವನ್ನು ಮಾಡ್ತಾ ನನ್ನನ್ನು ಮೆರವಣಿಗೆಯಲ್ಲಿ ಕರ್ಕೊಂಡ್ಬಂದಿದ್ದೀರ. ಈ ಎಲ್ಲ ಗೌರವ, ನೀವು ತೋರಿಸಿರುವ ಈ ಪ್ರೀತಿ, ಮಾನ, ಸನ್ಮಾನ ಎಲ್ಲವೂ ಕೂಡ ನನಗಲ್ಲ, ಅದು ಕನ್ನಡ ಭುವನೇಶ್ವರಿಗೆ ಸೇರಿದ್ದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ಕನ್ನಡ ಸಾಹಿತ್ಯವನ್ನು ಭಾಳ ಪ್ರೀತಿಸ್ತೇವೆ, ತುಂಬ ಗೌರವಿಸುತ್ತೇವೆ. ಬೇರೆ ಯಾವುದೇ ಕಲಾ ಮಾಧ್ಯಮಗಳಿಗೆ ಇಲ್ಲದೇ ಇರುವಂತಹ ಗೌರವವನ್ನು, ಬೆಲೆಯನ್ನು ನಾವು ಸಾಹಿತ್ಯಕ್ಕೆ ಕೊಡ್ತೇವೆ. ಸಾಹಿತ್ಯ ಅಂದ ಕೂಡಲೇ ನಮಗೆ ಒಂದು ರೀತಿಯ ರೋಮಾಂಚನವಾಗುತ್ತೆ, ನಮ್ಮ ಮನಸ್ಸು ಹುರುಪುಗೊಳ್ಳುತ್ತೆ, ಮನಸ್ಸಿಗೆ ಏನೋ ಒಂದು ಸಂತೋಷ ಆಗುತ್ತೆ. ಏನು ಸಾಹಿತ್ಯದಲ್ಲಿ ಅಂಥದ್ದು ಏನಿದೆ? ನಾವು ಸ್ವಲ್ಪ ಯೋಚನೆಯನ್ನು ಮಾಡಿದಾಗ ಸಾಹಿತ್ಯ ಯಾವತ್ತೂ ಕೂಡ 2 ಅಂಶಗಳನ್ನು ತನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡುತ್ತೆ. ಸಾಹಿತ್ಯ ಮೊಟ್ಟ ಮೊದಲನೆಯದಾಗಿ ಒಂದು ಭಾಷೆಯನ್ನು ದುಡಿಸಿಕೊಳ್ಳುತ್ತೆ. ಸಾಹಿತ್ಯದ ಶ್ರೇಷ್ಠತೆ ಇರೋದು ಅದು ಬಳಸಿಕೊಳ್ಳುವಂತಹ ಭಾಷೆಯಲ್ಲಿ.
ಭಾಷೆಯನ್ನು ಬಳಸಿಕೊಳ್ಳುವುದರ ಮೂಲಕ ನಾವು ಹಲವು ಪವಾಡಗಳನ್ನು ಮಾಡಬಹುದು. ನಾನು ಒಂದು ಶಬ್ದವನ್ನು ಹೇಳಿದರೆ ತಕ್ಷಣ ನಿಮಗೆ ಕೋಪ ಬರುತ್ತೆ, ಮತ್ತೊಂದು ಶಬ್ದವನ್ನು ಹೇಳಿದರೆ ನಿಮಗೆ ಸಂತೋಷ ಆಗುತ್ತೆ. ನಾನು ಏನೋ ಒಂದನ್ನು ನಿಮಗೆ ಕೊಡಬೇಕು ಅಂತ ಇಲ್ಲ, ಕೇವಲ ಭಾಷೆಯ ಶಬ್ದಗಳ ಬಳಕೆಯಿಂದ ನಿಮ್ಮ ಮನಸ್ಸಿನ ಮೇಲೆ ಒಂದು ಪರಿಣಾಮವನ್ನು ಉಂಟು ಮಾಡುವಂಥ ಶಕ್ತಿ ಆ ಭಾಷೆಗೆ ಇದೆ. ಇಂಥ ಭಾಷೆಯನ್ನು ನಾವು ಉಳಿಸಿಕೊಂಡು ಬರಬೇಕು, ಬೆಳೆಸಿಕೊಂಡು ಬರಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ನಮ್ಮ ಲೇಖಕರು ಭಾಳ ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಬೆಳಿಗ್ಗೆ ಇದೇ ವೇದಿಕೆಯ ಮೇಲೆ ನಿಂತು ಮಾತಾಡಿದ ಎಲ್ಲ ಸ್ನೇಹಿತರು ಕೂಡ ಮಾತನಾಡಿದ್ದು ಭಾಷೆಯ ಬಗ್ಗೆ. ಭಾಷೆ ಅನ್ನೋದನ್ನು ನಾವು ಬಿಟ್ಟರೆ ಬಹುಶಃ ನಮ್ಮ ಬದುಕಿಗೆ ಅರ್ಥ ಸಿಗೋದಿಲ್ಲವೇನೋ ಅಂತ ನನಗನ್ಸುತ್ತೆ. ಭಾಷೆಯನ್ನು ನಾವು ಪ್ರೀತಿಸಬೇಕು, ಗೌರವಿಸಬೇಕು. ನೀವು ಕೇಳಿದ್ದೀರಾ, ಭಾಷೆ ಅನ್ನುವಂಥದ್ದು ಭಾಳ ಪರಿಣಾಮಕಾರಿಯಾದಂಥ ಒಂದು ವಸ್ತು ಅನ್ನುವಂಥ ಮಾತನ್ನು. ಕನ್ನಡದ ಮೇಲೆ ಇಂಗ್ಲೀಷ್ ಸಾಹಿತ್ಯದ ಪ್ರಭಾವ ಭಾಳ ಹೆಚ್ಚಾಗಿ ಆಗ್ತಾ ಇದೆ ಅನ್ನೋದನ್ನು ನಾವೆಲ್ಲ ಒಪ್ಕೊಂಡಿದ್ದೇವೆ. ಕುವೆಂಪು ಅವರು ಒಂದು ಸಣ್ಣ ಕಥೆಯನ್ನು ಹೇಳ್ತಾ ಇದ್ದರು. ಬ್ರಿಟಿಷರು ಈ ದೇಶವನ್ನು ಆಳ್ತಾ ಇರಬೇಕಾದ್ರೆ ಇಂಗ್ಲೀಷ್ ಅನ್ನುವ ಒಂದು ಗೂಟವನ್ನು ನೆಟ್ಟು ಅದಕ್ಕೆ ಕನ್ನಡ ಅನ್ನುವ ನಾಯಿಯನ್ನು ಕಟ್ಟಾಕಿದ್ರೆ ಅಂತ. ಈ ನಾಯಿ ಆ ಇಂಗ್ಲೀಷ್ ಗೂಟದ ಸುತ್ತ ಇಂಗ್ಲೀಷ್ 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 ಅಂತ ಹೇಳ್ಕೊಂಡು ಸುತ್ತ ಹೊಡಿತಾ ಇತ್ತಂತೆ. 1947ರಲ್ಲಿ ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋಗಬೇಕಾದ್ರೆ ಆ ಇಂಗ್ಲೀಷ್ ಗೂಟವನ್ನು ಕಿತ್ಕೊಂಡು ಹೋದ್ರಂತೆ. ಆದರೆ ಅಲ್ಲಿ ಆ ಗೂಟ ಇನ್ನೂ ಇದೆ ಅನ್ನುವ ಭ್ರಮೆಯಲ್ಲಿ ಆ ಕನ್ನಡದ ನಾಯಿ ಅಲ್ಲಿಯೇ ಇವತ್ತು ಸುತ್ತ ಹೊಡಿತಾ ಇದೆ ಅಂತ ಕುವೆಂಪು ಹೇಳ್ತಾ ಇದ್ರು. ಎಂಥ ಉದಾಹರಣೆ ನೋಡಿ. ನಾವು ಇಂಗ್ಲೀಷಿನಿಂದ ಆಚೆಗೆ ಬರಲಿಕ್ಕೆ ಒಪ್ಪೋದಿಲ್ಲ. ಇಂಗ್ಲೀಷು ಶ್ರೇಷ್ಠವಾದ ಭಾಷೆ, ವಿಶ್ವವೆಲ್ಲ ಗೌರವಿಸುವಂಥ ಒಂದು ಭಾಷೆ ಅನ್ನೋದ್ರ ಅನುಮಾನ ಇಲ್ಲ. ಆದರೆ ಕನ್ನಡಕ್ಕಿಂತ ದೊಡ್ಡದು ಇಂಗ್ಲೀಷ್ ಅಲ್ಲ. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿಯೇ ಕನ್ನಡ ಬದುಕಿತ್ತು. ಶಿಲಪ್ಪದಿಗಾರಂ ಅನ್ನುವಂಥ ಒಂದು ತಮಿಳು ಗ್ರಂಥದಲ್ಲಿ ಕನ್ನಡದ ಬಗ್ಗೆ ಮಾತಾಡ್ತಾನೆ ಅದರ ಕರ್ತರು. ಆ ಶಿಲಪ್ಪದಿಗಾರಂ ಅನ್ನುವಂಥ ಗ್ರಂಥ ಹೊರಬಿದ್ದಿದ್ದು ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ. ಲೆಕ್ಕ ಹಾಕಿ ಕನ್ನಡಕ್ಕೆ ಎಂಥ ಪ್ರಾಚೀನತೆ ಇದೆ ಅನ್ನುವಂಥ ವಿಷಯವನ್ನು. ಇಂಥ ಪ್ರಾಚೀನವಾದ ಒಂದು ಭಾಷೆಯನ್ನು, ಆ ಭಾಷೆಯಲ್ಲಿ ಏನೂ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಅದನ್ನು ನಿರ್ಲಕ್ಷ್ಯ ಮಾಡೋದು ಒಳ್ಳೆಯದಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ನಾರಾಯಣಪ್ಪ ಗದಗಿನ ಭಾರತದ ಮೊದಲ ಪುಟದಲ್ಲಿಯೇ ಒಂದು ಪದ್ಯವನ್ನು ಬರೀತಾರೆ. ಸಂಬಂಧ ಸೂಚಕವಾದ ಶಬ್ದಗಳನ್ನು ಯಾವ ರೀತಿಯಲ್ಲಿ ಬಳಸಬಹುದು ಅನ್ನೋದಕ್ಕೆ ಆ ಪದ್ಯ ಒಂದು ಉದಾಹರಣೆ. ಇದರ ಜೊತೆಗೆ ಸಂಬಂಧಗಳನ್ನು ನಮ್ಮ ನಾಡಿನಲ್ಲಿ ನಾವು ಯಾವ ರೀತಿಯಲ್ಲಿ ಜೋಡಿಸಿಕೊಂಡು ಹೋಗಿದ್ವಿ ಅನ್ನೋದಕ್ಕೂ ಆ ಪದ್ಯ ಉದಾಹರಣೆ. ನಾರಾಯಣಪ್ಪ ಹೇಳ್ತಾನೆ, ವೇದ ಪುರುಷನ ಸುತನ ಸಹೋದರನ ಮಗನ ಹೆಮ್ಮಗನ ಮಾತುಳನ ರೂಪನ ಅತಿ ಭುಜ ಬಲದಿ ಕಾದಿ ಗೆಲಿದನ ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಆದಿಮೂರ್ತಿ ಸಲಹೋ ಗದುಗಿನ ವೀರನಾರಾಯಣ. ಸಂಬಂಧಗಳನ್ನು ಯಾವ ರೀತಿಯಲ್ಲಿ ಎಷ್ಟು ಅರ್ಥಪೂರ್ಣವಾಗಿ ಆತ ಜೋಡಿಸಿದ್ದಾನೆ ನಾವು ನೋಡಬೇಕು. ಇವತ್ತೇನಾಗಿದೆ, ನಮ್ಮ ಮಕ್ಕಳಿಗೆ ಗೊತ್ತಿರೋದು 2 ಶಬ್ದಗಳು, ಒಂದು ಆಂಕಲ್ಲು, ಮತ್ತೊಂದು ಆಂಟಿ. ನಮ್ಮ ಮನೆಗೆ ತರಕಾರಿ ತರೋನು ಅಂಕಲ್ಲು, ಹಾಲು ತಂದು ಕೊಡೋಳು ಆಂಟಿ. ಯಾವುದೇ ಹೆಂಗಸು ನಮ್ಮ ಮನೆಗೆ ಬರಲಿ ಆಕೆ ನಮಗೆ ಆಂಟಿ ಆಗ್ತಾಳೆ. ಒಬ್ಬ ಗಂಡಸು ನಮ್ಮ ಮನೆಗೆ ಬಂದರೆ ಅಂಕಲ್ ಆಗ್ತಾಳೆ. ಈ ಆಂಟಿ ಅಂಕಲ್ ಅನ್ನುವ ಶಬ್ದಗಳು ಕನ್ನಡದಲ್ಲಿರುವಂಥ ಹಲವಾರು ಸಂಬಂಧ ಸೂಚಕ ಶಬ್ದಗಳನ್ನು ನಾಶ ಮಾಡಿಬಿಟ್ಟಿವೆ. ಇದರ ಬಗ್ಗೆ ನಾವು ಯೋಚನೆಯನ್ನು ಮಾಡಬೇಕು. ಇತ್ತೀಚೆಗೆ ಇಂಗ್ಲೀಷಿನ ಆಕ್ಸ್ಫರ್ಡ್ ಡಿಕ್ಷನರಿಯ 27ನೇ ಪ್ರತಿ ಮುದ್ರಣವಾಯಿತು. 27ನೇ ಎಡಿಷನ್ ಮುದ್ರಣವಾಗ್ತಾ ಇರಬೇಕಾದ್ರೆ ಆ ಎಡಿಷನ್ನಿಗೆ ಒಂದು ಮುನ್ನುಡಿಯನ್ನು ಬರೆದ ಒಬ್ಬ ಲೇಖಕ ಒಂದು ಮಾತನ್ನು ಹೇಳ್ತಾನೆ. ಈ ಕೃತಿಯಲ್ಲಿ ಇಂಗ್ಲೀಷಿನ
27ನೆಯ ಎಡಿಷನ್ನಲ್ಲಿ ತಾವು ಕೆಲವು ಹೊಸ ಶಬ್ದಗಳನ್ನು ಸೇರಿಸಿದ್ದೇವೆ, ಬೇರೆ ಭಾಷೆಯಿಂದ ಶಬ್ದಗಳನ್ನು ತೆಗೆದು ನಾವು ಜೋಡಿಸಿದ್ದೇವೆ ಅನ್ನೋ ಮಾತನ್ನು ಆ ಸಂಪಾದಕ ಹೇಳ್ತಾರೆ. ಯಾವ ಶಬ್ದ ನಮ್ಗೆ ಆಶ್ಚರ್ಯ ಆಗ್ಬೋದು. ಕನ್ನಡದ ಅಣ್ಣ ಅನ್ನುವಂಥ ಶಬ್ದವನ್ನು ಹೊಸದಾಗಿ ಅವರು ಇಂಗ್ಲೀಷ್ ಡಿಕ್ಷನರಿಯಲ್ಲಿ ಸೇರಿಸಿದ್ದಾರೆ. ಕನ್ನಡದ ಅಣ್ಣ ಇವತ್ತು ಇಡೀ ಪ್ರಪಂಚದಲ್ಲಿ ಜನಪ್ರಿಯವಾಗ್ತಾ ಇದೆ, ಪ್ರಖ್ಯಾತವಾಗ್ತಾ ಇದೆ. ಲಕ್ಷಾಂತರ ಜನ ಶಬ್ದವನ್ನು ಇವತ್ತು ಬಳಸ್ತಾ ಇದ್ದಾರೆ. ಹೀಗೆ ಕನ್ನಡಕ್ಕೆ ಇರುವಂಥ ಒಂದು ಗೌರವವನ್ನು ನಾವು ಕಂಡುಕೊಳ್ಳಬೇಕಾಗಿದೆ. ಆ ಗೌರವವನ್ನು ನಾವು ಉಳಿಸಿಕೊಳ್ಳಬೇಕಾಗಿದೆ. ಆರಾಧ್ಯ ಮಾತೆ ದುರ್ಗಾ ಪರಮೇಶ್ವರ ಮನಸಾರದಿಂದ ನಮಗೆ ತಂದು ಈ ಹೊರಲುದ ಕಾರ್ಯಕ್ರಮ ವಿದ್ಯಾರತ್ನ ಸಂಸದ ಒಂಜಿ ಈ ಕಾರ್ಯಕ್ರಮಡು ಭಾಗವಹಿಸೋಡನಾಲ ಭಾರಿ ಸಂತೋಷ ಒಂದುಂಡು. ದಯಪಂಡ ವೇದಿಕೆ ಎಡಿಪುಣಂಚಿತ್ತಿನ ಹಿರಿಯರ ನಕ್ಲು ಅಂಚನೆ ಈ ಒಂಜಿ ವೇದಿಕೆಡೆ ಎಣಲಕ್ಕಂತನಾಗ ಒಂಜಿ ಅವಕಾಶ ತೆಗೆದು ಬಂಡ ಭಾರಿ ಸಂತೋಷ. ದಯಪಂಡ ಎಂಕಲ್ನ ಈ ವಿದ್ಯಾರತ್ನದ ಅಧ್ಯಕ್ಷರಾಯಣಂಚಿತ್ತಿನ ರವೀಂದ್ರ ಶೆಟ್ಟಿ ದಯಪಂಡ ಆರು ಎಂಕಲು ಭಾರಿ ಆತ್ಮೀಯರು, ಭಾರಿ ಪ್ರೀತಿಪೂರ್ವಕವಾದ ಲೈದಿನಕ್ಕೆ ಆರ್ನ ಹೋಗುಡುಗೆ ಬೈದ ಭಾರಿ ಸಂತೋಷ ಒಂದು. ದಯಪಂಡ ಈತ ಮಲ್ಲ ಈ ಸಂಸ್ಥೆ ಭಾರಿ ಪುಗಾರತೆ ಪಡೆ ಒಂದು ಭಾರಿ ಎತ್ತರಗೂ ಬೆಳೆ ಒಂದುಂಡು ಇದು ನಂಗೆ ತಿಳಿದಿನ. ದಯಪಂಡ ವಿದ್ಯಾರತ್ನ ಶಾಲೆ ಸಂಸ್ಥೆ ಒಂಜಿ ಭಾರಿ ಬೆಳೆದು ನಮ್ಮ ಈ ಸಮಾಜಗೂ ಇಡೀ ರಾಜ್ಯಗೂ ರಾಷ್ಟ್ರ ಮಟ್ಟಡು ಒಂಜಿ ಭಾರಿ ಪುಗಾರತೆಯನ್ನು ಕೊಂಡದ್ದು ಈ ಸಂಸ್ಥೆ ನನಾತ್ ಎತ್ತರಗೂ ಬೆಲೆವಡೆ ಎಂಕಳಿಗೆ ಅವಕಾಶ ಮಲ್ತಿನ ಕುರ್ನೆಗೆ ತಾನ ಒಂದಿಶ ಒಂದು ಎರಡು ಪಾತ್ರ ಉಂಟವೆ. ಜೈ ಹಿಂದ್, ಜೈ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ಆಗಲೇ ನಮ್ಮ ಅನೌನ್ಸ್ ಮಾಡುವ ನನ್ನ ಅಣ್ಣ ಹೇಳಿದರು ಒಂದು ಮಾತು, ಒಬ್ಬರಿಗೆ ಯಾವುದಾದ್ರೂ ಇದರಲ್ಲಿ ಮುಂದೆ ಹೋಗಬೇಕಾದ್ರೆ ಆತ್ಮಸ್ಥೈರ್ಯ ಹೆಚ್ಚಾಗಿ ಬೇಕಂತೇಳಿ. ಅದನ್ನು 100ಕ್ಕೆ 100 ಸಾಧಿಸಿದಂಥವರು ರವೀಂದ್ರಣ್ಣ ಅಂತೇಳಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂದರೆ ರವೀಂದ್ರಣ್ಣ ಮತ್ತು ನಾನು ಒಂದು ಸ್ವಲ್ಪ ದಿವಸ ಮುಂಚೆ ಒಂದು ಸ್ವಲ್ಪ ಸಂಭಾಷಣೆ ನಾವು ಮಾತನಾಡಿಕೊಂಡಿದ್ದೆವು. ಆಗ ಈ ಸಂಸ್ಥೆಯನ್ನು ಅವರು ನಡೆಸಬೇಕಾದ್ರೆ ಅವರು ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿ ಮಾಡುವಂಥ ಆಲೋಚನೆ ಇತ್ತಂತೆ. ಆದರೆ ಅವರ ಮುಂದಾಲೋಚನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಶಾಲೆಯನ್ನು ನಡೆಸಲಿಕ್ಕೆ ಅವರು ಮುಂದೆ ಬಂದರಂತೇಳಿ ಹೇಳ್ತಿದ್ರು. ಹೀಗೆ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗಿ ರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾಟಗಳಲ್ಲಿ ಭಾಗವಹಿಸೋದಕ್ಕಾಗಿ
ಟ್ರೈನ್ನಲ್ಲಿ ಒಂದು ಸಾರಿ ಹೋಗ್ತಾ ಇರಬೇಕಾದ್ರೆ, ಉತ್ತರ ಭಾರತದಲ್ಲಿ ನಿಮಗೆಲ್ಲ ಗೊತ್ತಿದೆ, ಟ್ರೈನು ಡಕಾಯಿತಿ ಆಗ್ತದೆ, ದರೋಡೆ ಆಗ್ತದೆ. ಆ ಹುಡುಗಿ ಕುಳಿತಿರ್ತಕ್ಕಂಥ ಕಂಪಾರ್ಟ್ಮೆಂಟ್ಗೆ 4 ಜನ ಡಕಾಯಿತರು ಬಂದು ನುಗ್ಗುತ್ತಾರೆ. ಉಳಿದ ಎಲ್ಲ ಪ್ಯಾಸೆಂಜರ್ ಹತ್ರ ಇರ್ತಕ್ಕಂಥ ಹಣ ಮತ್ತು ವಸ್ತ್ರ ಒಡವೆಗಳನ್ನೆಲ್ಲ ದೋಸ್ತಾರೆ. ಬಟ್ ಈ ಹುಡುಗಿದು ಕಿತ್ಕೊಳ್ಳೋಕ್ಕೆ ಬರ್ತಾರೆ, ಆ ಹುಡುಗಿ ಕೊಡೋದಿಲ್ಲ, ಅವರನ್ನು ಎದುರಿಸುತ್ತೆ, ಗಲಾಟೆ ಮಾಡುತ್ತೆ. ಬಟ್ 18ರ ಪ್ರಾಯದ ಹುಡುಗಿ 4 ಜನ ದಾಂಡಿಗರ ಮುಂದೆ ಏನು ಮಾಡೋಕ್ಕಾದಿತ್ತು? ಕಿತ್ಕೊಂಡ್ಬಿಟ್ಟು ಬಾಗಿಲು ತೆಗೆದಿತ್ತು, ನೂಕ್ಬಿಟ್ರು ಆ ಹುಡುಗಿನ. ಆ ಹುಡುಗಿ ಕೆಳಗೆ ಬೀಳ್ತಾಳೆ. ಅಲ್ಲಿ 2 ಟ್ರ್ಯಾಕ್ ಇದೆ. ನಾರ್ತ್ ಇಂಡಿಯಾನಲ್ಲಿ ಎಲ್ಲ ಊರುಗಳಲ್ಲಿ 2 ಟ್ರ್ಯಾಕ್ ಇದೆ. ಅದು ಮಧ್ಯ ದಾರಿ ಆಗಿರೋದ್ರಿಂದ ಇನ್ನೊಂದು ಟ್ರ್ಯಾಕ್ ಮೇಲೆ ಆ ಹುಡುಗಿ ಬಿದ್ದು ಹೋಗುತ್ತೆ. ಪಕ್ಕದಲ್ಲಿ ಮತ್ತೊಂದು ಎಕ್ಸ್ಪ್ರೆಸ್ ರೈಲು ಅದೇ ದಾರಿನಲ್ಲಿ ಬರಬೇಕಾದ್ರೆ ಆ ಹುಡುಗಿ 2 ಕಾಲುಗಳ ಮೇಲೆ ಹಾದು ಹೋಗ್ಬಿಡುತ್ತೆ. ರೈಲು ಹೋದ್ಮೇಲೆ ಕಾಲು ಉಳಿತದ? ಕಾಲು ಕತ್ತರಿಸಿ ಹೋಯಿತು, ಜೀವ ಮುಗಿದೇ ಹೋಯಿತು ಅಂತಕ್ಕಂಥ ಒಂದು ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಬೆಳಗಾನವರೆಗೆ ಅಲ್ಲೇ ಬಿದ್ದಿದ್ರು ಆ ಹುಡುಗಿ. ಬೆಳಗಾದ ಮೇಲೆ 4 ಜನ ಆ ಕಡೆ ಈ ಕಡೆ ಓಡಾಡೋರು ನೋಡಿದ್ರು, ಉಸಿರಿತ್ತು. ಇನ್ನು ನೋಡಿದವ್ರು ಅಂದ್ಕೊಂಡ್ರು ಯಾರೋ ಸುಸೈಡ್ ಮಾಡ್ಕೊಳ್ಳೋಕ್ಕೆ ರೈಲಿಗೆ ಬಿದ್ದಿದ್ದಾಳೆ, ಅವಳನ್ನೇ ನೋಡೋದು ಬಿಡು ಅಂತೇಳಿ ಸುಮ್ಮನೆ ಹೊಟ್ಟೋದು. ಬಟ್ ಆದರೂ ಕೂಡ ನಿಮ್ಮಂಥವರು ಕೆಲವರು ಇದ್ರು ಅಲ್ಲಿ. ಅವರು ಬಂದು ನೋಡಿದಾಗ ಇನ್ನೂ ಜೀವ ಇದೆ, ನೋಡೋಣಿರು ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಸೇರಿಸಿದ್ರು. ಅಲ್ಲಿ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಇತ್ತು, ಅಲ್ಲಿ ಏನೂ ಸೌಲಭ್ಯಗಳು ಇರಲಿಲ್ಲ. ಹಾಗೆ 108 ಕರೆಸಿಬಿಟ್ಟು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಕರೆಸ್ತಾರೆ. ಆದರೆ 2 ಕಾಲುಗಳು ಈಗಾಗಲೇ ರಕ್ತ ಸೋರಿ ಹೋಗಿ ನಿಶಕ್ತಿಯನ್ನು ಹೊಂದಿತ್ತು. ಡಾಕ್ಟ್ರು ದೇ ಹ್ಯಾವ್ ಡಿಸೈಡೆಡ್ ಆಪರೇಷನ್ ಮಾಡಬೇಕು, 2 ಕಾಲನ್ನೇ ಕತ್ತರಿಸಬೇಕು ಅಂತ. ಆ ಸಂದರ್ಭದಲ್ಲಿ ಆ ಹುಡುಗಿಗೆ ಪ್ರಜ್ಞೆ ಬರುತ್ತೆ. ಡಾಕ್ಟ್ರ್ ಏನಾಗಿದೆ? ಏನೂ ಆಗಿಲ್ಲಮ್ಮ, ಏನಾಗಿಲ್ಲ. ಹಾಗಾದ್ರೆ ಮತ್ತೆ ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಿ? ಹೀಗಾಗಿದೆ, ನಿನ್ನ 2 ಕಾಲುಗಳನ್ನು ಕತ್ತರಿಸಬೇಕು ಅಂತ. ಯಾಕೆ ವರಿ ಮಾಡ್ತೀರಿ ಡಾಕ್ಟ್ರೇ? ನನ್ನ ಜೀವನ ದೇವರು ಇನ್ನೂ ಕೂಡ ಉಳಿಸಿದ್ದಾನೆ ಅಂತಂದರೆ ನನಗೆ ಯಾವುದೋ ಒಂದು ಸಾಧನೆಗಾಗಿ ಅವಳು ಉಳಿಸಿದ್ದಾನೆ, ಆದ್ದರಿಂದ ನೀವು ಕತ್ತರಿಸಿ ಹಾಕಿ ನೋಡೋಣ ಅದೇನಾಗುತ್ತೆ ಅಂತ ಧೈರ್ಯವಾಗಿ ಡಾಕ್ಟ್ರು 2 ಕಾಲುಗಳನ್ನು ಕತ್ತರಿಸ್ತಾರೆ. ಒಂದು ಸ್ವಲ್ಪ ದಿನ ಆದಮೇಲೆ ಹುಷಾರಾಗ್ತಾಳೆ, ವಾಕ್ ಮಾಡೋದಕ್ಕೆ ಪ್ರಾರಂಭಿಸ್ತಾಳೆ. ಆ್ಯಂಪ್ಯುಟೇಡ್ ಲೆಗ್ ಅಂತ ಹೇಳ್ತೀವಿ. ಕೃತಕ ಕಾಲುಗಳನ್ನು ಜೋಡಿಸ್ಕೊಂಡು ಆ ಹುಡುಗಿ ವಾಕ್ ಮಾಡೋದನ್ನು ಕೂಡ ಕಲಿತಾಳೆ. ಅವಳು ಒಂದು ಡಿಸೈಡ್ ಮಾಡ್ತಾಳೆ, ದೇವರು ನನ್ನ ಇಷ್ಟೆಲ್ಲ ಕಷ್ಟ ಕೊಟ್ಟರು ಕೂಡ ಉಳಿಸಿದ್ದಾನೆ ಅಂತಂದರೆ ನನ್ನ ಯಾವುದಾದ್ರೂ ಒಂದು ಸಾಧನೆಗಾಗಿ ಉಳಿಸಿದ್ದಾನೆ, ಆದ್ದರಿಂದ ನಾನು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅಂತಕ್ಕಂಥ ಒಂದು ಹಠಕ್ಕೆ ಬಿದ್ದು ಏನು ಮಾಡ್ಬೋದು ಅಂತ ಯೋಚಿಸ್ತಾಳೆ. ಒಂದೇ ಒಂದು ಹೊಳಿತಿದೆ, ನಾನೇಕೆ ಎವರೆಸ್ಟ್ ಶಿಖರವನ್ನು ಏರಬಾರ್ದು ಅಂತ. ಆಶ್ಚರ್ಯ ಆಗ್ಬೋದಲ್ಲ ನಿಮಗೆ? 2 ಕಾಲಿಲ್ಲ ಎವರೆಸ್ಟ್ ಶಿಖರ ಏರೋಕ್ಕೆ ಹಾಗಾಗುತ್ತೆ. ಬಟ್ ಆ ಹುಡುಗಿ ಮನಸ್ಸು ಮಾಡ್ತದೆ, ಯಾರನ್ನು ಅಪ್ರೋಚ್ ಮಾಡಬೇಕು? ಮೊಟ್ಟ ಮೊದಲ ಭಾರತೀಯ ಮಹಿಳೆ ಎವರೆಸ್ಟ್ ಶಿಖರವನ್ನು ಏರಿದವ್ರು ಯಾರು ಗೊತ್ತಾ? ಬಚೇಂದ್ರಿ ಪಾಲ್ ಅಂತ. ಅವ್ರ ಮನೆಗೆ ಹೋಗ್ತಾಳೆ. ಬಚೇಂದ್ರಿ ಪಾಲ್ ಮನೆಗೆ ಹೋಗ್ಬಿಟ್ಟು ಬಾಗಿಲು ತಟ್ತಾಳೆ. ಏನಕ್ಕೆ? ಹೀಗೆ ನಾನು ಬಂದಿದ್ದೀನಿ ಅಂತ. ಬಚೇಂದ್ರಿ ಪಾಲ್ಗೆ ಒಂದ್ಸರಿ ಅನುಮಾನ ಬರ್ತದೆ, ಇಂಥ ಹುಡುಗಿ ಹೆಂಗೆ ಸಾಧ್ಯ ಇದೆ ಅಂತ. ಆದರೂ ಅವರಲ್ಲೂ ಕೂಡ ಒಂದು ಉತ್ಸಾಹ ಹೊಮ್ಮುತ್ತೆ. ಏನೋ ಸಾಧಿಸೋದಕ್ಕೆ ಹೊರಟಿದ್ದಾಳೆ ಹುಡುಗಿ, ಇವಳನ್ನು ತಡಿಬಾರ್ದು ಅಂತ ಹೇಳ್ಬಿಟ್ಟು, ಆಯಿತು ನಾನು ಟ್ರೈನಿಂಗ್ ಕೊಡ್ತೀನಿ, ನೀನು ಸಾಧಿಸ್ಬೋದು, ಹೋಗು ಅಂತ. ಆ ಹುಡುಗಿ 2 ಕಾಲು ಇಲ್ಲದೆ ಇರ್ತಕ್ಕಂಥ ಹುಡುಗಿ ಎವರೆಸ್ಟ್ ಶಿಖರವನ್ನು ಏರಿ ಭಾರತದ ಧ್ವಜವನ್ನು ಎವರೆಸ್ಟ್ ಶಿಖರದ ಮೇಲೆ ಹಾರಾಡಿಸ್ತಾಳೆ ಅಂತಂದರೆ, ನೀವು ಮಕ್ಕಳಾದವರು ಎಲ್ಲವನ್ನ ದೇವರು ನಮಗೆ ಕೊಟ್ಟು ಬಿಟ್ಟಿದ್ದಾನೆ. ಅಂದರೆ ಆ ಹುಡುಗಿ ಹೆಸರೇನು ಗೊತ್ತಾ ನಿಮಗೆ? ಅರುಣಿ ಸಿನ್ಹಾ ಅಂತಕ್ಕಂಥ ಒಂದು ಹುಡುಗಿ. ಅರುಣಿ ಸಿನ್ಹಾ ಇನ್ನೂ ಕೂಡ ಬದುಕಿದ್ದಾರೆ. ಇವತ್ತು ಅವರನ್ನು ಕರಿಬೇಕು, ಸ್ಪೀಚ್ ಕೇಳಬೇಕು ಅಂತಂದರೆ ಅವರಿಗೆ 6 ತಿಂಗಳು ನಾವು ಡೇಟ್ ಕೊಡಬೇಕಾಗ್ತದೆ. ನೋಡಿ ಮಕ್ಕಳೇ, ನೀವು ಅಂಥ ಸಾಧಕರಾಗಬೇಕು. ಆಗ ಮಾತ್ರ ನಿಮ್ಮ ತಂದೆ ತಾಯಿ ಮತ್ತು ಇಂತಹ ಶಾಲೆಯ ಎಲ್ಲ ಕೀರ್ತಿ ಪತಾಕೆ ಎವರೆಸ್ಟ್ ಶಿಖರಕ್ಕೆ ಏರುತ್ತೆ ಅಂತಕ್ಕಂಥದ್ದು. ಒಂಜಿ ಬಾರಿ ಸಂತೋಷ ಅನ್ನದಾನೆಂದು ಬಂದಾಗ ರಡ್ಡು ಒಂಜಿ ನಮ್ಮ 8 ವರ್ಷ ಪ್ರಾಯದ ಒಂಜಿ ಸರ್ವಾಧ್ಯಕ್ಷರನ್ನ ಒಂಜಿ ಸನ್ಮಾನ ಮಲ್ಪುನಂಚಿನ ಒಂಜಿ ಪೊರ್ತುಡ್ಲ ಎಂಕ್ ಬತ್ತದ ಭಾಗವಹಿಸುನಂಚಿನ ಒಂಜಿ ಭಾಗ್ಯ ತಿಕ್ಕಂಡು. ಅವೇ ರೀತಿ ಎನ್ನ ಅತ್ಯಂತ ಆತ್ಮೀಯರಾಯನಂಚಿನ ನವನಿತ್ಯರೆಲ್ಲ ಒಂಜಿ ಸನ್ಮಾನ ಮಲ್ಪುನಂಚಿನ ಈ ಪೊರ್ತುಡು ಯಾನು ಬತ್ತದ ಎತ್ತೊಂಡ ಎಂದು ಮನ್ಪುನಂಚಿನ ಸಂತೋಷ.
ಯಾನು ಹೆಚ್ಚಿಗೆ ಪಾತೆರ ಪೋಪು ಇದಾನೆ ಬ್ಯಾಂಗ್ಳೂರದ್ದು ದೂರದ್ದು ಬತ್ತಿನಾರು ಭಾರಿ ಪುರ್ಲಗಂಟಡು ಪಾತೆರಿಯರು ಅಂಚಾದ ಯಾನು ಸಾಹಿತ್ಯದ ಬಗ್ಗೆ ನೆತ್ತ ಬಗ್ಗೆ ಯಾನು ಪಾತೆರ ಪೋಪುಚಿ ಕರಿಸತ್ಯದಿಂಚ ಕರಿಸತ್ಯ ಅನ್ನು ಬತ್ತಿತ್ತೆ ಉದಿಪನಗೂ ಯಾನು ಕಾರ್ಯಕ್ರಮಕ್ಕೂ ಭಾಗವಹಿಸದಿತ್ತೆ ಭಾರಿ ಎಂಕ ಸಂತೋಷ ಆಪುಣ್ ಬಂದಾಗ ಇನ್ನಿ ಈ ಒಂಜಿ ಸಂಸ್ಥೆ ಭಾಳಾತ್ ಒಂಜಿ ಎನ್ಮ ವರ್ಷೋಡ್ದಿಂಚಿ ಇಂಚಿನ ಒಂಜಿ ಸಾಹಿತ್ಯ ಸಮ್ಮೇಳನ ಮಲ್ಪನೆತ್ತ ಮೂಲಕ ಮುಲ್ಪ ನಡಪುನಂಚಿನ ಸಾಹಿತ್ಯ ಸಮ್ಮೇಳನಗೂ ಒಂಜಿ ಮಾದರಿ ಸಮ್ಮೇಳನ ಅನ್ನೋದನ್ನ ಬಣ್ಣದಂಡ ಅವು ತಪ್ಪ ಒಂದು ದಾಯ ಬನ್ನಾಗ ಬೇತೆ ಬೇತೆ ತಾಲೂಕುಡು ಸಮ್ಮೇಳನ ಆವೊಂದುಂಡು ಅಂಡ ಈ ಒಂಜಿ ಆಮಂತ್ರಣ ಪತ್ರಿಕೆದ ಒಂಜಿ ಆ ಕಾಂಡೇಡ್ದಿಂಚ ನಡತನಂಚಿನ ಕಾರ್ಯಕ್ರಮ ಐನು ಪಂಡೇರು ಮೂಲು ಒಂಜಿ ಜೋಕಲ್ನ ಯಕ್ಷಗಾನ ಒಂಜಿ ಭಾರಿ ಪೊರ್ಲಗಂಟಡು ನಡತನಂದು ಪನ್ಪುನೇನು ಮಾತೆರ್ಲ ಪಂಡೇರು ಎಂಕ ಆಸೆ ಇತ್ತು ನೀನು ಕಾಂಡೇಡ್ದಿಂಚೆಲ್ಲ ಬರ್ತದೆ ಈ ಕಾರ್ಯಕ್ರಮ ಭಾಗವಹಿಸೋಡು ಬಣ್ಣದು. ಖಂಡಿತವಾಗಿ ನಾಡು ನುಡಿ ವೈಭವದ ರತ್ನೋತ್ಸವ ದೇರ್ಲಕಟ್ಟೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಆಗುವುದು ಭಾಳಷ್ಟು ಸಂತೋಷ. ಹಾಗಾಗಿ ನಮ್ಮ ರವೀಂದ್ರ ಶೆಟ್ಟಿಯವರು, ಅವರ ಧರ್ಮಪತ್ನಿಯವರು, ಅವರ ತಾಯಿ, ಕುಟುಂಬ ಎಲ್ಲ ಸಮೇತವಾಗಿ ತನ್ನ ಮನೆಯ ಒಂದು ಕಾರ್ಯಕ್ರಮವಾಗಿ ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ, ಇಂಥ ಕಾರ್ಯಕ್ರಮ ಮಾಡುವಾಗ ಕೆಲವು ಶಾಲೆಯ ಆಡಳಿತ ಮಂಡಳಿ ನಾನು ನೋಡಿದ್ದುಂಟು, ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಹುಡುಕುವುದು. ಆದರೆ ರವೀಂದ್ರ ಶೆಟ್ಟಿಯವರು ಖಂಡಿತವಾಗಿ ಅವರ ಬೆವರಿನ ಹಣ ಅಥವಾ ಈ ಶಾಲೆಯ ಪೋಷಕರ ಸಹಾಯದಿಂದ ಈ ಒಂದು ಕಾರ್ಯಕ್ರಮ ಮಾಡೋದು ನಮಗೆ ರತ್ನ ಎಜುಕೇಷನ್ಗೆ ಭಾಳ ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ನಿಮಗೆ ಇಡೀ ತಾಲೂಕಿನ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, ಈ ಒಂದು ವಿದ್ಯಾರತ್ನ ಶಾಲೆ ಒಳ್ಳೆಯ ಒಂದು ದಾರಿಯಲ್ಲಿ ತಗೊಂಡು ಹೋಗಲಿಕ್ಕೆ ನಮ್ಮ ರವೀಂದ್ರ ಶೆಟ್ಟಿಯವರು ಹಲವಾರು ವರ್ಷಗಳಿಂದ ಇಲ್ಲಿ ವಿದ್ಯಾದಾನ ಮಾಡ್ತಾ ಇದ್ದಾರೆ. ಖಂಡಿತ ಅವರ ಈ ಒಂದು ಸಾಧನೆ ದೇವರು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರನ್ನು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ವಿದ್ಯಾರತ್ನ ಸ್ಕೂಲ್ ದೇರ್ಲಕಟ್ಟೆ. ನನ್ನ ಕೆಲಸ ಏನಿದ್ರು ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಪುನರ್ಜನ್ಮ ನೀಡುವಂಥ ಕಾಯಕ ನನ್ನದು. ಆದರೂ ರವೀಂದ್ರ ಶೆಟ್ಟಿಯವರ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡೇ ಮಾತಷ್ಟೇ. ಯಾಕೆಂತೇಳಿದರೆ ನಿನ್ನೆ ಅಲ್ಲ ಮೊನ್ನೆ ರಾತ್ರಿ ತನಕ ರವೀಂದ್ರ ಶೆಟ್ಟಿಯವರು ನಮ್ಮೊಂದು ಮುಂದಿನ ದಿನಗಳಲ್ಲಿ ಒಂದು ಮಹಾಯಾಗ, ಧನ್ವಂತರಿ ಮಹಾಯಾಗದ ಕಾರ್ಯಕ್ರಮವಿದೆ. ಅದರ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಾಲಯದಲ್ಲಿ ಮೊನ್ನೆ ರಾತ್ರಿ ತನಕ ರವೀಂದ್ರ ಶೆಟ್ಟಿಯವರು ನಮ್ಮೊಟ್ಟಿಗಿದ್ದರು. ಬಹುಶಃ ನಿನ್ನೆ ಒಂದೇ ದಿನದಲ್ಲಿ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದಾಗ ಬಹುಶಃ ಅವರ ಕಾರ್ಯವೈಖರಿ ಏನಂತ ನಮಗೆ ತಿಳಿದು ಭಾಳ ಆಶ್ಚರ್ಯ ಆಗ್ತಾಯಿದೆ. ಯಾಕೆಂತೇಳಿದರೆ ರಾತ್ರಿ ನಾನು ಅವರಿಗೆ ತುಂಬ ತೊಂದರೆ ಕೊಡ್ತಿದ್ದೆ. ನಾನೊಂದು 10-12-15 ಫೋನ್ಗಳನ್ನು ಮಾಡಿದರೂ ಕೂಡ ಅವರು ಬಹಳ ಸಾವಧಾನದಿಂದ ಅದಕ್ಕೆ ಉತ್ತರವನ್ನು ನೀಡ್ತಿದ್ದರು. ಅದು ನಿಜವಾಗಿ ಅವರ ಒಂದು ಮೆಚ್ಚುವಂಥ ಕೆಲಸ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಷೆಯ ಅಭಿಮಾನ, ಅದೇ ರೀತಿ ಮಾತೃಶ್ರೀಯವರ ಅಭಿಮಾನ, ಅದೇ ರೀತಿ ಸಾಮರಸ್ಯದ ಅಭಿಮಾನಗಳು ಎದ್ದು ಕಾಣುತ್ತಿದೆ. ಯಾಕೆಂತೇಳಿದರೆ ಈ ಒಂದು ಕಾರ್ಯಕ್ರಮದಲ್ಲಿ ತನ್ನ ಮಾತೃಶ್ರೀಯವರನ್ನು ಕರೆತಂದು ವೇದಿಕೆಯಲ್ಲಿ ಕೂರಿಸಿದ್ದಾರೆ, ಅವರೊಟ್ಟಿಗಿದ್ದಾರೆ. ಯಾಕೆಂತ ಹೇಳಿದರೆ ಈಗಿನ ಕಾಲದಲ್ಲಿ ಎಲ್ಲರನ್ನಂತ ಹೇಳುತ್ತಿಲ್ಲ, ವಯಸ್ಸಾದಾಗ ವೃದ್ಧಾಶ್ರಮಕ್ಕೆ ತಳ್ಳುವವರೇ ಜಾಸ್ತಿಯಾಗಿರುವ ಕಾರಣ ಇವರೊಂದು ಇಡೀ ನಮ್ಮ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಅದೇ ರೀತಿ ಇಂಥ ಒಂದು ಉತ್ತಮ ಕಾರ್ಯವನ್ನು ನಡೆಸಿಕೊಟ್ಟು ಅವರ ಇನ್ನಷ್ಟು ಕೀರ್ತಿ ಶ್ರೇಯಸ್ಸು ಸಿಗಲಿ. ಅದೇ ರೀತಿ ಸೌಮ್ಯಕ್ಕನವರಿಗೆ ಕೂಡ ನಾನು ನಮಸ್ಕರಿಸುತ್ತಾ ಅವಕಾಶಕ್ಕಾಗಿ ಕೃತಜ್ಞತೆ ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ.